ಕೇಂದ್ರಗಳು, ಎಲ್ಲ ವಿಧದ ಆಹಾರ ಸೌಲಭ್ಯಗಳನ್ನು ಒಳಗೊಂಡಂತಹ 6 ಕೇಂದ್ರಗಳು, 6 ವಾಣಿಜ್ಯ ಮಳಿಗೆಗಳು. ಒಂದು ವಾಣಿಜ್ಯ ಮಳಿಗೆಯಲ್ಲಿ ಸನ್ ಸಿಟಿ ಎನ್ನುವಂತಹ ತೊಕ್ಕೋಟಿನ ಹೃದಯ ಭಾಗದಲ್ಲಿ ಎಲ್ಲರ ಕಣ್ಣಿಗೆ ಆಕರ್ಷಿಸುವಂತಹ ಸುಂದರ ವಾಣಿಜ್ಯ ಕಟ್ಟಡದಲ್ಲಿ ದೋಸಾ ಪಾಯಿಂಟ್ ಮಂಗಳೂರು ದರ್ಬಾರ್, ತಂದೂರ್ ಸ್ಟ್ರೀಟ್, ಡೋಂಗ್ರಿ ಸ್ಟ್ರೀಟ್, ಚಾಯ್ವಾಲಾ, ಫುಡ್ನೆಸ್ ರೆಸ್ಟೋರೆಂಟ್ ಮತ್ತು ಪಿಜ್ಜೇರಿಯಾ ಈ 6 ಕೇಂದ್ರಗಳು ಉದ್ಘಾಟನೆಗೊಳ್ಳಲಿವೆ. ಯಾವುದೇ ಕಾರ್ಯಕ್ರಮವನ್ನು ನಾವು ಆರಂಭಿಸುವುದಿದ್ದರೂ ನಮಗೆ ದೇವರ ಆಶೀರ್ವಾದ ಬಹಳ ಅಗತ್ಯ. ದೇವರ ಸ್ತುತಿ ಆಶೀರ್ವಾದವನ್ನು ಸ್ತುತಿಸುವಂತಹ ಕುರಾನ್ ಪಠಣದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಕುರಾನ್ ಪಠಣಕ್ಕಾಗಿ ಜನಾಬ್ ಮುಜಮ್ಮಿಲ್ ಅಹಮದ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜನಾಬ್ ಮುಜಮ್ಮಿಲ್ ಅಹಮದ್. أعوذ بالله من الشيطان الرجيم. بسم الله الرحمن الرحيم. إن ربك يبسط الرزق لمن يشاء ويقدر إنه كان بعباده خبيرا بصيرا. ولا تقتلوا أولادكم خشية إملاق نحن نرزقهم وإياكم إن قتلهم كان خطأ كبيرا. ولا تقربوا الزنا إنه كان فاحشة وساء سبيلا. ولا تقتلوا النفس التي حرم الله إلا بالحق ومن قتل مظلوما فقد جعلنا لوليه سلطانا فلا يسرف في القتل إنه كان منصورا. ولا تقربوا مال اليتيم إلا بالتي هي أحسن حتى يبلغ أشده وأوفوا بالعهد إن العهد كان مسؤولا. وأوفوا الكيل إذا قلتم وزنوا بالقسطاس المستقيم ذلك خير وأحسن تأويلا. ولا تقف ما ليس لك به علم إن السمع والبصر والفؤاد كل أولئك كان عنه مسؤولا. صدق الله العظيم. ಪರಮ ದಯಾಮಯನು ಕರುಣಾಳುವಾದ ಅಲ್ಲಾಹನ ನಾಮದಿಂದ
ನಿನ್ನ ಪ್ರಭು ತನಗಿಷ್ಟ ಬಂದವರಿಗೆ ಜೀವನಾಧಾರವನ್ನು ವಿಶಾಲಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರಿಗೆ ಸಂಕುಚಿತಗೊಳಿಸುತ್ತಾನೆ. ಅವನು ತನ್ನ ದಾಸರ ಸ್ಥಿತಿಗತಿಗಳನ್ನು ಅರಿತವನಾಗಿರುತ್ತಾನೆ ಮತ್ತು ಅವರನ್ನು ವೀಕ್ಷಿಸುತ್ತಿದ್ದಾನೆ. ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಳ್ಳಬೇಡಿರಿ. ನಾವು ಅವರಿಗೂ ಆಹಾರ ನೀಡುವೆವು, ನಿಮಗೂ ನೀಡುವೆವು. ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ. ವ್ಯಭಿಚಾರದ ಹತ್ತಿರವೂ ಸುಲಿಯಬೇಡಿರಿ, ಅದು ಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ ಮಾರ್ಗ. ಅಲ್ಲಾಹನು ಸನ್ಮಾನಿಸಿರುವ ಜೀವವನ್ನು ನ್ಯಾಯದಿಂದಲ್ಲದೆ ಹರಣ ಮಾಡಬೇಡಿರಿ. ಅಕ್ರಮವಾಗಿ ವಧಿಸಲ್ಪಟ್ಟವನ ವಾರೀಸುದಾರನಿಗೆ ಪ್ರತೀಕಾರ ಪಡೆಯುವ ಹಕ್ಕನ್ನು ನಾವು ನೀಡಿರುತ್ತೇವೆ. ಆದುದರಿಂದ ಅವನು ವಧೆಯಲ್ಲಿ ಹದಮೀರಬಾರದು. ನಿಶ್ಚಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು. ಅನಾಥನ ಸೊತ್ತನ್ನು ಉತ್ತಮ ರೀತಿಯಿಂದಲ್ಲದೆ ಸಮೀಪಿಸಬಾರದು. ಇದು ಅವನು ಯೌವನಾವಸ್ಥೆಗೆ ತಲುಪುವ ತನಕ. ವಚನವನ್ನು ಪಾಲಿಸಿರಿ. ನಿಶ್ಚಯವಾಗಿಯೂ ವಚನದ ಕುರಿತು ನಿಮ್ಮನ್ನು ಪ್ರಶ್ನಿಸಲಾಗುವುದು. ಅಲೆತ ಮಾಡಿಕೊಡುವಾಗ ಪೂರ್ಣ ತುಂಬಿಸಿಕೊಡಿರಿ. ತೂಗುವಾಗ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ. ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದ ಇದುವೇ ಉತ್ತಮ. ನಿಮಗೆ ಜ್ಞಾನವಿಲ್ಲದಂತಹ ವಸ್ತುಗಳನ್ನು ಬೆಂಬತ್ತಬೇಡಿರಿ. ನಿಶ್ಚಯವಾಗಿಯೂ ಶ್ರವಣ, ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ ನಡೆಯಲಿದೆ. ವಾಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ. ಬಹಳ ಅರ್ಥಗರ್ಭಿತವಾದಂತಹ ಕುರಾನ್ ಪಠಣದ ಶ್ಲೋಕ ಮತ್ತು ಅದರ ಶಬ್ದಾರ್ಥದೊಂದಿಗೆ ದೇವರ ಸ್ತುತಿಯನ್ನು ಮಾಡಿದ್ದಾರೆ ಜನಾಬ್ ಮುಜಮ್ಮಿಲ್ ಅಹಮದ್ ರವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಸರ್ವಧರ್ಮದ ಬಂಧುಗಳು ನಾವೆಲ್ಲರೂ ಸೇರಿದ್ದೇವೆ. ಸರ್ವಧರ್ಮದ ದೇವರುಗಳು ಅವರವರು ನಂಬುವ ದೇವರುಗಳು ಅವರವರ ಪ್ರಾರ್ಥನೆಯನ್ನು ನೆರವೇರಿಸಲಿ, ಅವರವರ ಇಷ್ಟಾರ್ಥವನ್ನು ಕರುಣಿಸಲಿ, ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಸೋಮವಾರದ ಶುಭ ದಿನ, ಆ ಶುಭ ದಿನದ ಶುಭ ಮುಂಜಾನೆಯಲ್ಲಿ ಸಂಭ್ರಮದ ಕ್ಷಣಕ್ಕಾಗಿ ನಾವು ಕಾದಿದ್ದೇವೆ. 6 ಆಹಾರ ಕೇಂದ್ರಗಳ ಉದ್ಘಾಟನೆಯ ಸಂಭ್ರಮ ಇದೀಗ ವೇದಿಕೆಯಲ್ಲಿರುವಂತಹ ಬಹುಮಾನ್ಯ ಗಣ್ಯರಿಂದ, ಅತಿಥಿ ಗಣ್ಯರಿಂದ ಉದ್ಘಾಟನೆಗಾಗಿ ಸಜ್ಜುಗೊಂಡಿದೆ. ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು, ಅವರನ್ನು ಗೌರವಿಸುವುದು ನಮ್ಮ ಸಂಪ್ರದಾಯ. ಮೊದಲಿಗೆ ಸ್ವಾಗತ, ನಂತರ ಪ್ರಸ್ತಾವನೆಯೊಂದಿಗೆ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೇನೆ. ದೋಸಾ ಪಾಯಿಂಟ್ ಮೊಹಮ್ಮದ್ ಹನೀಫ್ ರವರ ಕನಸಿನ ಒಂದು ಸಂಭ್ರಮದ ಕೇಂದ್ರ. ಆಹಾರ ಖಾದ್ಯಗಳನ್ನು ಗ್ರಾಹಕರಿಗೆ ಉಣಬಡಿಸುವಂತಹ ಕೇಂದ್ರ. ಇದರ 6 ಕೇಂದ್ರಗಳನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಮೊದಲಿಗೆ ಮೌಲಾನಾ ಯಾಹ್ಯಾ ತಂಗಳ್ರವರು ಮಂಗಳೂರು ದರ್ಬಾರ್ ದೋಸಾ ಪಾಯಿಂಟ್ ರವರನ್ನು ಉದ್ಘಾಟಿಸಲು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಹವ್ವಾ ಜುಮ್ಮಾ ಮಸೀದ್ ಬೋಳಂಗಡಿ ಇದರ ಖತೀಬರಾಗಿ, ಒಳ್ಳೆಯ ವಾಗ್ಮಿಯಾಗಿ, ಒಳ್ಳೆಯ ಸದ್ವಿಚಾರಗಳನ್ನು, ಸದ್ಧರ್ಮದ ಆ ಒಂದು ಆಚಾರ ವಿಚಾರಗಳನ್ನು ಭಕ್ತ ಬಂಧುಗಳಿಗೆ ಮಾರ್ಗದರ್ಶನ ನೀಡುವಂತಹ ಒಬ್ಬ ಧಾರ್ಮಿಕ ಗುರುವಾಗಿ, ಪಂಡಿತರಾಗಿ ನಮ್ಮೊಂದಿಗಿದ್ದಾರೆ. ಇವತ್ತು ಅವರು ಮೊಹಮ್ಮದ್ ಹನೀಫ್ ರವರ ಕರೆಗೆ ಹೋಗೊಟ್ಟು ಈ ಒಂದು ಸಂಭ್ರಮದ ಕ್ಷಣಕ್ಕಾಗಿ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ದೋಸಾ ಪಾಯಿಂಟ್ನ ಮೊಹಮ್ಮದ್ ಹನೀಫ್ ಮತ್ತು ಅವರ ಎಲ್ಲ ಬಳಗದವರ ವತಿಯಿಂದ ಮತ್ತು ನಮ್ಮ ಊರಿನ ಎಲ್ಲ ಸಜ್ಜನ ಬಂಧುಗಳ ವತಿಯಿಂದ ಆತ್ಮೀಯವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಬಹುಮಾನ್ಯ ಮೌಲಾನಾ ಯಾಹ್ಯಾ ತಂಗಳ್ ಮದನಿಯವರಿಗೆ ಶ್ರೀಯುತ ಎಫ್.ಎ. ಫಾರೂಕ್ ರವರು ಬಂದು ಹೂಗುಚ್ಛವನ್ನು ನೀಡುವುದರೊಂದಿಗೆ ಅವರಿಗೆ ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಕ್ರುದ್ದೀನ್ ಅವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಫ್.ಎ. ಫಕ್ರುದ್ದೀನ್.
FA ಫಕ್ರುದ್ದೀನ್ ಅವರು ಬಂದು ಬಹುಮಾನ್ಯ ಮೌಲಾನಾ ಯಾಹ್ಯಾ ತಂಗಳ ಮದನಿಯವರಿಗೆ ಸ್ವಾಗತದ ಗೌರವ ವಂದನೆಗಳು. ಹಾಗೆಯೇ ತಂದೂರು ಸ್ಟ್ರೀಟ್ ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್. ಇವರು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಒಂದು ಸಮಾನ ಮನಸ್ಕರ ಸಂಘಟನೆಗೆ ಮುನ್ನಡೆಯನ್ನಿತ್ತು, ಮಾರ್ಗದರ್ಶನವನ್ನಿತ್ತು. ಸಮಾಜದ ಆ ಒಂದು ಆಗು ಹೋಗುಗಳನ್ನು ನಾವು ತಿದ್ದುತ್ತೇವೆ ಅಂತಲ್ಲ, ಆದರೆ ನಮ್ಮ ಪ್ರಯತ್ನ ತಿದ್ದುವಂತಹ ಪ್ರಯತ್ನ ಇದು. ಒಂದು ಸಣ್ಣ ಪ್ರಯತ್ನ, ಇದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಬಹುದು ಎನ್ನುವಂತಹ ಬಹುದೊಡ್ಡ ನಿರೀಕ್ಷೆಯಲ್ಲಿ, ಬಹುದೊಡ್ಡ ಕನಸಿನಲ್ಲಿ ಸದ್ಭಾವನಾ ವೇದಿಕೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅನೇಕ ಧಾರ್ಮಿಕ ಕೇಂದ್ರಗಳ ಆಡಳಿತ ಮುಕ್ತೇಸರಾಗಿ, ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ದೋಸಾ ಪಾಯಿಂಟ್ನ ಮೊಹಮ್ಮದ್ ಹನೀಫ್ ಮತ್ತು ಬಳಗ ಮತ್ತು ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಮೊಹಮ್ಮದ್ ಹನೀಫ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೂಗುಚ್ಛ ನೀಡುವುದರೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದಕ್ಕೆ ಚಾಯ್ ವಾಲಾ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರು. ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು, ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಖ್ಯಾತಿ ಪಡೆದಂತಹ ಉಳ್ಳಾಲದ ದರ್ಗಾ ಅದರ ಅಧ್ಯಕ್ಷರು ಇನ್ನೇನು ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ ಎನ್ನುವಂತಹ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ನಿರೀಕ್ಷೆಯೊಂದಿಗೆ ಡಾಂಗ್ರಿ ಸ್ಟ್ರೀಟ್ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ವಂದನೀಯ ಫಾದರ್ ರೂಪೇಶ್ ಮಾಡ್ತಾರ್ ಅವರು. ಬಹಳ ಒಳ್ಳೆಯ ವಾಗ್ಮಿ. ನಮ್ಮ ಹತ್ತಿರದ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದಲ್ಲಿ 3 ವರ್ಷಗಳ ಕಾಲ ಸಹಾಯಕ ಧರ್ಮಗುರುಗಳಾಗಿ ಬಹಳ ಹತ್ತಿರದಿಂದ ಪರಿಚಯ ನನಗೆ. ನಾವು ಬಹಳ ಆತ್ಮೀಯರು. ನನಗೆ ಒಂದು ಸಲ ಯೇಸು ಕ್ರಿಸ್ತನ ಪಾತ್ರ ಮಾಡುವ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದವರು. ಇದೀಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ವಿಭಾಗದ ನಿರ್ದೇಶಕರಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಮಂಗಳೂರಿನ ಸಂದೇಶ ಕೇಂದ್ರದಲ್ಲಿ ಇದರ ಕಚೇರಿಯಲ್ಲಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಾಗ್ಮಿಗಳು, ಸಾಂಸ್ಕೃತಿಕವಾಗಿಯೂ ಒಳ್ಳೆ ಮನಸ್ಸುಳ್ಳವರು ಅವರು. ಅವರನ್ನು ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಲೀಂ ಮಂಗಳೂರು, ಶ್ರೀಯುತ ಸಲೀಂ ಮಂಗಳೂರು ಇವರು ಬಂದು ಸ್ವಾಗತದ ಗೌರವ ಹೂಗುಚ್ಛ ನೀಡುವುದರೊಂದಿಗೆ ಅವರಿಗೆ ಸ್ವಾಗತದ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೀಯ ಫಾದರ್ ರೂಪೇಶ್ ಮಾಡ್ತಾರ್ ಅವರು. ಮುಂದಕ್ಕೆ ಫುಡ್ ನೆಸ್ಟ್, ಈ ಫುಡ್ ನೆಸ್ಟ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಮೌಲಾನಾ MP ಮೊಹಮ್ಮದ್ ಸಾದಿ ಅವರು. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೀನಿ ಸೇವೆಯಲ್ಲಿ ತನ್ನ ವೃತ್ತಿ ಸೇವೆಯಾಗಿ ಅಧ್ಯಾಪಕರಾಗಿ ಕನಂಬಾರ್ ಇದರ ಮುದರಿಸಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಆತ್ಮೀಯವಾಗಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಮೊಹಮ್ಮದ್ ಹನೀಫ್ ಮತ್ತು ಅವರ ಬಳಗ ಸಜ್ಜನ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೊಹಮ್ಮದ್ ಆಸಿಫ್ ರವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಆಸಿಫ್ ರವರಿಂದ ಮೌಲಾನಾ MP ಮೊಹಮ್ಮದ್ ಸಾದಿ ಅವರಿಗೆ ಸ್ವಾಗತದ ಗೌರವಾರ್ಪಣೆ, ವಂದನೆಗಳು. ಮುಂದಕ್ಕೆ ಫಿಜ್ಜೇರಿಯಾ ಈ ಕೇಂದ್ರವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿ ಅವರು. ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಮಟ್ಟದ ಒಬ್ಬ ಮುಖಂಡರಾಗಿ, ಮಂಗಳೂರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾಗಿ, ನಮ್ಮ ಹತ್ತಿರದ ಮಸ್ಜಿದುಲ್ ಹುದಾ ಇದರ ಖತೀಬರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯ ವಾಗ್ಮಿ, ನಿರಂತರವಾಗಿ ಮಾತನಾಡಬಲ್ಲಂತಹ, ಸಮರ್ಥವಾಗಿ ವಿಷಯ ಮಂಡನೆ ಮಾಡಬಲ್ಲಂತಹ. ನಿರಂತರವಾಗಿ ಮಾತನಾಡಲಿಕ್ಕೆ ಯಾರಿಗೂ ಆಗ್ತದೆ, ಆದರೆ ಸಮರ್ಥವಾಗಿ ವಿಷಯ ಮಂಡನೆ ಮಾಡುವಂತಹ ಒಬ್ಬ ವಾಕ್ಚಾತುರ್ಯವುಳ್ಳಂತಹ ಜನಾಬ್ ಮೊಹಮ್ಮದ್ ಕುಂಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಅಶ್ರಫ್ ಮಂಗಳೂರು ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜನಾಬ್ ಮೊಹಮ್ಮದ್ ಕುಂಜಿ ಅವರು ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಖತೀಬರಾಗಿ ಧಾರ್ಮಿಕವಾಗಿ ಮುನ್ನಡೆಸುವಂತಹವರು. ಅವರಿಗೆ ಅತ್ಯಂತ ಆತ್ಮೀಯವಾದಂತಹ ಗೌರವ, ವಂದನೆಗಳು.
ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಅತಿಥಿ ಗಣ್ಯರು, ನಾವು ಕೆಲವು ಮಂದಿಯನ್ನು ಸಂಪರ್ಕಿಸಿದ್ದೆವು. ಉಳ್ಳಾಲ ಪೊಲೀಸ್ ಠಾಣಾ ಆರಕ್ಷಕ ನಿರೀಕ್ಷಕರನ್ನು ಆಹ್ವಾನಿಸಿದ್ದೆವು. ಆದರೆ ಕಾರ್ಯ ಬಾಹುಳ್ಯ ಒತ್ತಡದಿಂದ ನಾನು ಬಂದು ಒಮ್ಮೆಗೆ ಭೇಟಿ ಕೊಟ್ಟು ಹೋಗುತ್ತೇನೆ ಎನ್ನುವಂತಹ ಭರವಸೆ ನೀಡಿದ್ದಾರೆ. ಅವರ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಅಂತೂ ಬರ್ತಾರೆ ಅವರು ಖಂಡಿತ. ಆದರೆ ಕಾರ್ಯ ಬಾಹುಳ್ಯದ ಒತ್ತಡದಿಂದ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರಲಿಕ್ಕೆ ಆಗುವುದಿಲ್ಲ, ಆಗ್ತದೆ ಇಲ್ವೋ ಹೇಳಲಿಕ್ಕಾಗುವುದಿಲ್ಲ ಎನ್ನುವಂತಹ ಅವರ ಸಂದೇಶ ಹಾರೈಕೆಯನ್ನು ಸ್ವೀಕರಿಸುತ್ತಾ ನಮ್ಮೊಂದಿಗಿದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಇದರ ಉಳ್ಳಾಲ ಸ್ಥಾನೀಯ ಸಮಿತಿಯ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂ ರವರು. ಬಹಳ ಸಂದೇಶದ ಕಾರ್ಯಕ್ರಮಗಳು, ಉದಾಹರಣೆಗೆ ಈದ್ ಸಂದೇಶ ಇರಲಿ, ಯಾವುದೇ ಸೌಹಾರ್ದದ ಸಂದೇಶದ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಹಮ್ಮಿಕೊಳ್ಳುತ್ತಾ ಅದಕ್ಕೆ ಸಮಾನ ಮನಸ್ಕ ಸಂಘಟನೆಗಳನ್ನು ಸೇರಿಸಿಕೊಳ್ಳುತ್ತಾ ಸಮಾಜಕ್ಕೊಂದು ದಾರಿದೀಪವಾಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅದರ ನೇತೃತ್ವವನ್ನು ವಹಿಸಿದಂತಹ ಜನಾಬ್ ಅಬ್ದುಲ್ ಕರೀಂ ರವರು ಬಹಳ ಸಮರ್ಥರು. ಹಾಗೆಯೇ ಸಮಾಜ ಸೇವೆಯಾಗಿ ಅತ್ಯಂತ ಮಾನವೀಯ ಸೇವೆಗಳನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಇತ್ತೀಚೆಗೆ ಮೊನ್ನೆ ತಾನೇ ಜಮಾತೆ ಇಸ್ಲಾಮಿ ಹಿಂದ್ ಇದರ ಸೇವಾ ಘಟಕದಿಂದ ದೇರಳಕಟ್ಟೆಯ ಒಂದು ಪರಿಸರದಲ್ಲಿ ಬದರ್ ಎನ್ನುವಂತಹ ಪರಿಸರದಲ್ಲಿ ಒಂದು ಬೋರ್ವೆಲ್ ಅನ್ನು ಕೂಡ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ ರವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೊಹಮ್ಮದ್ ಶಮೀರ್ ಅವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಮೀರ್. ಹಾಗೆಯೇ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಉಳ್ಳಾಲ, ಇದರ ಮೂಲಕವಾಗಿ ಉಳ್ಳಾಲದಲ್ಲಿ ಸೇವಾ ಕಾರ್ಯಕ್ರಮಗಳಿಗೊಂದು ಹೊಸ ಭಾಷ್ಯ ಬರೆದಂತಹ ಶ್ರೀಯುತ ರಾಜಿಕ್ ಉಳ್ಳಾಲ್ರವರು. ಹೊಸ ಭಾಷ್ಯ ಅಂತ ಯಾಕೆ ಅಂತ ಹೇಳಿದರೆ ಸೇವೆಗಳನ್ನು ತುಂಬ ಮಂದಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಸೇವೆ ಮಾಡುವಾಗ ಅದನ್ನು ತೆರೆಯ ಮರೆಯಲ್ಲಿ ಯಾವುದೇ ರೀತಿಯ ಪ್ರಚಾರಕ್ಕೆ ಒಳಪಡದಂತೆ ಒಳಬಾರದಂತೆ ಅದನ್ನು ಸಮರ್ಥವಾಗಿ, ಉದಾಹರಣೆಗೆ ದಾರಿಯಲ್ಲಿ ಇರುವಂತಹ ಮಾನಸಿಕವಾದಂತಹ ಅಸಮರ್ಥರನ್ನು ನಾವು ಕಾಣ್ತೇವೆ. ಎಲ್ಲಿಯೋ ದೂರದ ಪ್ರದೇಶದಿಂದ ಬಂದಂತಹ, ಉದಾಹರಣೆಗೆ ನನಗೆ ಈಗಲೂ ನೆನಪಿದೆ, ಬಿಹಾರವೋ ಅಸ್ಸಾಮದಿಂದ ಬಂದಂತಹ ವ್ಯಕ್ತಿಯೊಬ್ಬರು ಇಲ್ಲಿ ಕಂಗೆಟ್ಟು ತಿರುಗುವಾಗ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅವರನ್ನು ಸ್ವಸ್ಥಗೊಳಿಸಿ ಮತ್ತೆ ಅವರ ಮರಳಿ ಮನೆಗೆ ಸೇರಿಸಿದಂತಹ ಕೀರ್ತಿ. ಅಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ಅಧ್ಯಕ್ಷರು ರಾಜಿಕ್ ಉಳ್ಳಾಲ್ರವರು, ಜನಾಬ್ ರಾಜಿಕ್ ಉಳ್ಳಾಲ್ರವರನ್ನು ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಬ್ದುಲ್ ರಹೀಂ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಇದರ ಪ್ರಮುಖರು ಶ್ರೀಯುತ ಜನಾಬ್ ಅಬ್ದುಲ್ ಕರೀಂ ರವರು, ವಂದನೆಗಳು. ಹಾಗೆಯೇ ಇನ್ನೋರ್ವ ಯುವ ಮುಖಂಡ, ರಾಜಕೀಯವಾಗಿ ತನ್ನನ್ನು ಗುರುತಿಸಿಕೊಂಡರು, ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಸದಾ ತುಡಿತದ ಮನವುಳ್ಳವರು. ಇದನ್ನು ನಾವು ಕಂಡದ್ದು ಕೊರೋನಾದಂತಹ ಲಾಕ್ಡೌನ್ ಸಂದರ್ಭದಲ್ಲಿ. ಅದೆಷ್ಟೋ ಕುಟುಂಬಗಳಿಗೆ ತಮ್ಮ ಕೈಲಾದಂತಹ ಸೇವೆಯನ್ನು ನೀಡುವಂತಹ ಜನಾಬ್ ನಾಸಿರ್ ಅಹಮದ್ ಸಾಮಾಣಿಗೆಯವರು, ಅವರ ತಂದೆಯವರು ನಮಗೆ ಬಹಳ ಆತ್ಮೀಯರು. TS ಅಬ್ದುಲ್ಲಾರವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ, ಸೌಹಾರ್ದ ಕಾರ್ಯಕ್ರಮಗಳಲ್ಲಿ ಅವರು ಬಂದು ಸೇರಿಕೊಳ್ತಾರೆ, ಅವರ ಸಹಕಾರವನ್ನು ಕೊಡ್ತಾರೆ. ಅಂತಹ ಒಳ್ಳೆಯ ಮನೆತನದಿಂದ ಬಂದಂತಹ ಜನಾಬ್ ನಾಸಿರ್ ಅಹಮದ್ ಸಾಮಾಣಿಗೆಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜನಾಬ್ UP ಅಬೂಬಕರ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜನಾಬ್ UP ಅಬೂಬಕರ್ ಇವರು ಬಂದು ಜನಾಬ್ ನಾಸಿರ್ ಅಹಮದ್ ಸಾಮಾನಿಗೆ ಮನೆತನದವರಾಗಿ ರಾಜಕೀಯವಾಗಿ ತನ್ನನ್ನು ಗುರುತಿಸಿಕೊಂಡು ಸಾಮಾಜಿಕ ಕಳಕೊಳ್ಳುವಂತಹ ನಾಸಿರ್ ಅಹಮದ್ ಸಾಮಾನಿಯವರಿಗೆ ಸ್ವಾಗತದ ಗೌರವ, ವಂದನೆಗಳು UP ಅಬೂಬಕರ್ ಅವರಿಗೆ. ಹಾಗೆ ನಮ್ಮ ನಿರೀಕ್ಷೆಯಲ್ಲಿ ಆಹ್ವಾನಿತರ ಪಟ್ಟಿ ಇನ್ನೂ ಇದೆ. ಜನಾಬ್ ಅಬ್ದುಲ್ ಬಶೀರ್ ರವರು, ಜನಾಬ್ ಇಸ್ಮಾಯಿಲ್ ಸಾಗರ್ ಅವರು, ಸಾಗರ್ ಸಂಸ್ಥೆಗಳ ಮಾಲಕರು, ಇವರುಗಳೆಲ್ಲರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಜನಾಬ್ ಮೊಹಮ್ಮದ್ ಸಲೀಂ ರವರು ಅದರ ವಾಣಿಜ್ಯ ಸಂಕಿರಣಗಳ ಅಧ್ಯಕ್ಷರು ಸ್ಮಾರ್ಟ್ ಸಿಟಿಯ, ಇವರುಗಳೆಲ್ಲರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅವರೆಲ್ಲರ ನಿರೀಕ್ಷೆ ಆಗಮನದೊಂದಿಗೆ ಬಂದು ಸೇರಿದಂತಹ ನಮ್ಮ ಆತ್ಮೀಯ ಬಂಧುಗಳು, ಸೋಮವಾರದ ದಿನ, ವಾರದ ಆರಂಭದ ದಿನ, ಬಹಳ ಎಲ್ಲರಿಗೂ ಗೊತ್ತಿದೆ, ಬಹಳ ಕಾರ್ಯ ಬಾಹುಳ್ಯ ಕಾರ್ಯದ ಒತ್ತಡ ಇರುವಂತಹ ದಿನ. ಬಶೀರ್ ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಎನ್ನುವಂತಹ ಒಂದು ಸಮಾಚಾರ ಸಿಕ್ಕಿತು. ಅವರನ್ನು ಅಲ್ಲಿಂದಲೇ ಸ್ವಾಗತಿಸ್ತಾ ಅವರಿಗೆ ನಮ್ಮ
ಮೊಹಮ್ಮದ್ ಮುಸ್ತಫಾ ಮಂಗಳೂರು ಇವರು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರನ್ನು ಸ್ವಾಗತದೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬನ್ನಿ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು. ಮೊಹಮ್ಮದ್ ಬಶೀರ್ ಅವರು ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸುವವರು. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ, ವಂದನೆಗಳು. ನಾನು ಆಗಲೇ ಹೇಳಿದ ಹಾಗೆ ಸೋಮವಾರ ಅಂದರೆ ಅವಸರದ ದಿನ, ವಾರದ ಆರಂಭವಾಗುವಂತಹ ದಿನ. ಅಂತಹ ಕಾರ್ಯಕ್ರಮದ ಒತ್ತಡಗಳ ನಡುವೆಯೂ ಬಂದು ಸೇರಿದಂತಹ ಆತ್ಮೀಯ ಬಂಧುಗಳು ನಮ್ಮ ಕರೆಗೆ ಹೋಗೊಟ್ಟು, ಮೊಹಮ್ಮದ್ ಹನೀಫ್ರವರ ಕರೆಗೆ ಹೋಗೊಟ್ಟು ಅವರ ದೋಸಾ ಪಾಯಿಂಟ್ ಅದು ಶುಭವಾಗಬೇಕು, ಅದರ ಆರಂಭ ಶುಭವಾಗಬೇಕು, ನಮ್ಮೆಲ್ಲರ ಹಾರೈಕೆ ಬೇಕು ಎನ್ನುವಂತಹ ಒಂದು ಸದ್ಮನಸ್ಸಿನಿಂದ ಬಂದು ಸೇರಿದಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ನಾವು ಅಲ್ಲಿ ಅದಕ್ಕಿಂತ ಮೊದಲು ಪ್ರಾಸ್ತಾವನೆಯಾಗಿ 2 ಮಾತುಗಳು. ನಾನು ಆಗಲೇ ಹೇಳಿದೆ, ಮೊಹಮ್ಮದ್ ಹನೀಫ್ರವರು ಒಬ್ಬ ಸಜ್ಜನ ವ್ಯಕ್ತಿಯಾಗಿ ವೇದಿಕೆಯಲ್ಲಿ ಅವರು ಹೇಳಿದರು, ನಾನು ಸ್ವಲ್ಪ ಹೊತ್ತೇ ಕೂತ್ಕೊಳ್ತೇನೆ, ಮತ್ತು ನನಗೆ ವೇದಿಕೆ ಎದುರೇ ಕೆಲಸ ಇರುವುದು. ಬಂದವರನ್ನು ಸ್ವಾಗತಿಸುವುದು, ಆತಿಥ್ಯವನ್ನು ನೀಡುವುದು, ಅವರನ್ನು ಗೌರವಿಸುವುದು, ಇದೆಲ್ಲ ಮಾಡಬೇಕಾಗಿದೆ. ಇದು ಅವರ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೊಂದು ಮಾದರಿ. ಎಲ್ಲಿಂದ ಆರಂಭವಾಯಿತು ದೋಸಾ ಪಾಯಿಂಟಿನ ಪಯಣ ಅಂತ ಕೇಳುವಾಗ ಬಹಳ ಸರಳವಾಗಿ, ಬಹಳ ಮಾರ್ಮಿಕವಾಗಿ ಅವರು ಕೊಡುವ ಉತ್ತರ ಫುಟ್ಪಾತಿನಿಂದ. ನಮ್ಮ ಕಣ್ಣೆದುರು ಈಗ ಇಲ್ಲ, ಅದು 20 ವರ್ಷಗಳ ಹಿಂದೆ ಇಲ್ಲಿ ಒಂದು ಅಮೃತ್ ಪೆಟ್ರೋಲ್ ಬಂಕ್ ಅಂತ ಇತ್ತು ತೊಕ್ಕೋಟಿನ ಕೇಂದ್ರ ಭಾಗದಲ್ಲಿ. ಇದೀಗ ಅದು RRB ಕಾಂಪ್ಲೆಕ್ಸ್ ಅಂತ ಆಗಿದೆ. ಅಲ್ಲಿ ಬಹು ಮಹಡಿಯ ವಾಣಿಜ್ಯ ಸಂಕೀರ್ಣಗಳು ತಲೆ ಎತ್ತಿವೆ. ಆದರೆ 20 ವರ್ಷಗಳ ಹಿಂದಿನ ತೊಕ್ಕೋಟನ್ನು ನೆನಪಿಸಿಕೊಂಡವರಿಗೆ ಅಲ್ಲೊಂದು ಪೆಟ್ರೋಲ್ ಬಂಕ್, ಅಮೃತ್ ಪೆಟ್ರೋಲ್ ಬಂಕ್, ಕೇವಲ ಪೆಟ್ರೋಲ್ ಬಂಕ್ ಮಾತ್ರ ಆಗಿರಲಿಲ್ಲ, ಅದು ಬಹಳ ಮಂದಿಗೆ ಆಶ್ರಯದ ತಾಣವಾಗಿತ್ತು. ತೊಕ್ಕೋಟಿನಲ್ಲಿ ತಮ್ಮ ಯಾವುದೆಲ್ಲ ವ್ಯವಹಾರಗಳನ್ನು ನಡೆಸಬಹುದು ಅಂತಹವರಿಗೆ ಅದೊಂದು ಕೇಂದ್ರ ಕಚೇರಿ ಇದ್ದ ಹಾಗೆ. ಎಲ್ಲಿಗೆ ಬರಬೇಕು ಅಂತ ಕೇಳಿದರೆ ಅಮೃತ್ ಪೆಟ್ರೋಲ್ ಬಂಕಿಗೆ ಬರಬೇಕು, ನಾನು ಅಲ್ಲಿ ಸಿಗ್ತೇನೆ, ಎಲ್ಲರ ಕೇಂದ್ರ ಕಚೇರಿ ಇದ್ದ ಹಾಗೆ. ಅಂತಹ ಕೇಂದ್ರ ಭಾಗದಲ್ಲಿ ಮೊಹಮ್ಮದ್ ಹನೀಫ್ರವರು ಒಂದು ಗಾಡಿಯ ಮೂಲಕವಾಗಿ ತಮ್ಮ ಆಹಾರ ಸೇವೆಯ ಪಯಣವನ್ನು ಆರಂಭಿಸಿದವರು. ನೆನಪಿಟ್ಟುಕೊಳ್ಳಿ, ಅವರ ಒಂದು ಅಂಗಡಿಗೆ ಹೆಸರಿದೆ ಚಾಯ್ವಾಲ ಅಂತ. ನಮ್ಮ ಪ್ರಧಾನಮಂತ್ರಿಯವರು ಚಾಯ ಮಾರಾಟ ಮಾಡಿ ಇದೀಗ ಪ್ರಧಾನಮಂತ್ರಿಯ ಪಟ್ಟಕ್ಕೆ ಏರಿದವರು. ಅದೇ ರೀತಿಯ ವ್ಯಕ್ತಿತ್ವಗಳನ್ನು ನಾವು ಸಮಾಜದಲ್ಲಿ ಬಹಳ ಮಂದಿಯನ್ನು ಗುರುತಿಸಬಹುದು. ಆರಂಭದಲ್ಲಿ ಕೆಲಸ ಯಾವುದಾದರೂ, ನನಗೆ ಇತ್ತೀಚೆಗೆ ಒಬ್ಬರು ಹೇಳಿದ ಮಾತು ನೆನಪಿಗೆ ಬರ್ತದೆ, ಯಾವುದೇ ಕೆಲಸವನ್ನು ನೀವು ಮಾಡಿ ಆದರೆ ಅದನ್ನು ಬಹಳ ಪ್ರೀತಿಯಿಂದ, ಬಹಳ ನಿಷ್ಠೆಯಿಂದ, ಮನಸ್ಸು ಒಪ್ಪಿಕೊಳ್ಳುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನೀವು ಜೀವನದಲ್ಲಿ ನಿಮ್ಮ ವೃತ್ತಿ ಸೇವೆಯಲ್ಲಿ ಮೇಲೆ ಬರ್ತೀರಿ. ಬಹಳ ಮಾರ್ಮಿಕವಾದ ಮಾತು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ಇವತ್ತಿನ ಹನೀಫ್ರವರ ಔನ್ನತ್ಯವನ್ನು ನೋಡಿದಾಗ ಆ ಮಾತು ಬಹಳ ಔಚಿತ್ಯಪೂರ್ಣವಾಗಿ ನಮಗೆ ಕಂಡು ಬರ್ತಾ ಇದೆ. ಎಲ್ಲೋ ಫುಟ್ಪಾತಿನಲ್ಲಿ ಆರಂಭವಾದಂತಹ ಒಂದು ಆಹಾರ ಕೇಂದ್ರಗಳ ತಳ್ಳುಗಾಡಿಯ ಜೀವನ ಆ ನಂತರ ದೋಸಾ ಪಾಯಿಂಟ್ ಆಗಿ ಅಲ್ಲಿ ತೊಕ್ಕೋಟಿನ ಸಹಾರಾ ಆಸ್ಪತ್ರೆಯ ಹತ್ತಿರದ ಒಂದು ಕಟ್ಟಡಕ್ಕೆ ಬರ್ತದೆ. ಅಲ್ಲಿಂದ ಸಿಟಿ ಇನ್ ಎನ್ನುವಂತಹ ಒಂದು ಹೋಟೆಲಿನಲ್ಲಿ ಪಾಲುದಾರಿಕೆಯಲ್ಲಿ ವ್ಯವಹಾರ ಹೋಟೆಲ್ ಆರಂಭ ಆಗ್ತದೆ. ಆದರೆ ಅವರ ದುರ್ದೈವವಶಾತೋ ಅಥವಾ ಅದೃಷ್ಟವಶಾತೋ ಎರಡನ್ನೂ ಹೇಳಬೇಕಾಗ್ತದೆ. ಎರಡೂ ಕಟ್ಟಡಗಳು ನಮ್ಮ ದಾರಿಯ ಅಗಲೀಕರಣಕ್ಕಾಗಿ ಅದು ತೆರವುಗೊಳಿಸಲ್ಪಡ್ತವೆ. ನಮ್ಮ ಕಚೇರಿಯು ಇಲ್ಲೇ ಇತ್ತು. ಆಗ ಆ ಕಚೇರಿ ಇದ್ದ ಸ್ಥಳ ತೆರವುಗೊಂಡಾಗ ನಾನು ವೀರೇಂದ್ರ ಹೆಗ್ಡೆಯವರನ್ನು, ಪೂಜ್ಯ ವೀರೇಂದ್ರ ಹೆಗ್ಡೆಯವರನ್ನು ಭೇಟಿ ಮಾಡಿದಾಗ ಅವರೊಂದು ಮಾತು ಹೇಳಿದರು, ಆಗುವುದೆಲ್ಲ ಒಳ್ಳೆಯದಕ್ಕೆ, ಅದು ಸಣ್ಣದಿದ್ದದ್ದು ದೊಡ್ಡದಾಗಬೇಕು ಎನ್ನುವಂತಹ ದೇವರ ಇಚ್ಛೆ ಇತ್ತೇನೋ ಅದಕ್ಕಾಗಿ ಕಚೇರಿ ಸ್ಥಳಾಂತರವಾಗ್ತಾ ಇದೆ. ಇದು ಮೊಹಮ್ಮದ್ ಹನೀಫ್ರವರಿಗೂ ಅನ್ವಯಿಸ್ತದೆ. ಎರಡೂ ಕೇಂದ್ರಗಳು ದಾರಿ ಅಗಲೀಕರಣಕ್ಕಾಗಿ ತೆರವುಗೊಂಡಾಗ ಇದೀಗ ಸುಸಜ್ಜಿತವಾದಂತಹ ಒಂದು 6 ಕೇಂದ್ರಗಳ ಒಂದು ವ್ಯಾಪಾರ ಮಳಿಗೆ ದೋಸಾ ಪಾಯಿಂಟಲ್ಲಿ 6 ವಿಧಗಳನ್ನು ಅವರು ಗುರುತಿಸಿಕೊಂಡಿದ್ದಾರೆ. ಅಂತಹ 6 ವಿಧಗಳು ಆರಂಭಗೊಳ್ಳಿಕ್ಕಿವೆ. ಅದರ ಮಧ್ಯದಲ್ಲಿ ಅವರು ದೊಡ್ಡ ದೊಡ್ಡ ಸಾಹಸಕ್ಕೆ ಕೈ ಹಾಕಿದರು. ಹಲವು ಬ್ರ್ಯಾಂಚ್ಗಳನ್ನು, ಅಂದರೆ ತಮ್ಮ ದೋಸಾ ಪಾಯಿಂಟಿನ ಹಲವು ಶಾಖೆಗಳನ್ನು ವಿಸ್ತರಿಸುವಂತಹ ಪ್ರಯತ್ನಗಳನ್ನು ಮಾಡಿದರು. ಆದರೆ
ಕಾಲದ ಧರ್ಮವೋ ಅಥವಾ ಅವರದ್ದಾದಂತಹ ನಂಬಿದ ಅದೃಷ್ಟವಾದು ಸೇರಿ ಬರಲಿಲ್ಲ. ಅದೆಲ್ಲವೂ ಒಂದು ಆಗುವುದು ಒಳ್ಳೆಯದಕ್ಕಾಗಿ ಇಲ್ಲಿ ಇದೀಗ ತೊಕ್ಕೋಟಿನ ಹೃದಯ ಭಾಗದಲ್ಲಿ ನಾವು ಜೀವನವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕಾದ್ರೆ, ಯಾವಾಗಲೂ ನಮ್ಮಲ್ಲಿ ಸಕಾರಾತ್ಮಕವಾಗಿ ಆಲೋಚನೆಗಳಿದ್ದರೆ ಯಾವುದು ನಮಗೆ ಸೋಲಲ್ಲ, ಅದು ಗೆಲುವಿನ ಮೆಟ್ಟಲಿಗೆ ಮತ್ತೊಂದು ಸೋಪಾನ ಅಂತ ಹೇಳಿಕೊಳ್ಳುತ್ತಾ ಮಹಮ್ಮದ್ ಹನೀಫ್ರವರು ಅದ್ಭುತ ರೀತಿಯಲ್ಲಿ ಇವತ್ತು ತಲೆ ಎತ್ತಿ ನಿಂತಿದ್ದಾರೆ. ದೋಸಾ ಪಾಯಿಂಟಿನ 6 ಕೇಂದ್ರಗಳು ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳಿಕ್ಕಿವೆ. ಉದ್ಘಾಟನೆಗಾಗಿ ಬಹುಮಾನ್ಯ ಗಣ್ಯ ಅತಿಥಿಗಳು ಬಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇದೀಗ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ದೋಸಾ ಪಾಯಿಂಟಿನ 6 ಕೇಂದ್ರಗಳ ಉದ್ಘಾಟನೆಗಾಗಿ ಗಣ್ಯರನ್ನು ಆಹ್ವಾನಿಸುತ್ತಾ all the best. God bless. ಹಸೈನಾರ್ UH ಹಸೈನಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈಗಾಗಲೇ ಉದ್ಘಾಟನೆಗೆ ಸರಿಯಾದ ಸಮಯಕ್ಕೆ ಬಂದು ಸೇರಿಕೊಂಡಿದ್ದಾರೆ ಉಳ್ಳಾಲ ದರ್ಗಾ ಸೈಯದ್ ಮದನಿ ದರ್ಗಾ ಶರೀಫ್ ಇದರ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರು. ನಮಗೆ ಬಹಳ ಆತ್ಮೀಯರು. ಮಂಡಲ ಪಂಚಾಯತ್ ಪ್ರಧಾನರಾಗಿರುವಾಗಿದ್ದರಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಸಜ್ಜನ ರಾಜಕಾರಣಿಯಾಗಿ, ಸಜ್ಜನ ವ್ಯಕ್ತಿಯಾಗಿ, ಒಳ್ಳೆಯ ಮನಸ್ಕರಾಗಿ, ಒಳ್ಳೆಯ ವಿಚಾರಧಾರೆಗಳಿಗೆ, ಅದರಲ್ಲೂ ಕೆಲವು ಸಲ ಅವರ ಮಾತುಗಳು ಬಹಳ ಖಂಡತುಂಡವಾಗಿರ್ತದೆ. ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂತಹ ಸೌಹಾರ್ದದ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾನು ಕೇಳಿದ್ದೇನೆ. ಬಹಳ ಕಠಿಣವಾದ ನೇರ ನಿರ್ಧಾರಗಳ ಮಾತುಗಳು. ಅಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಆತ್ಮೀಯ ಮಾತುಗಾರ, ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತ ಮಾಡುತ್ತಾ ಇವರಿಗೆ ನುಸ್ರೂನ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸ್ಥಳೀಯ ಮುಖಂಡರಾದಂತಹ ಜನಾಬ್ UH ಹಸೈನಾರ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ಬಂದಿದ್ದಾರೆ. ನಮಗೆ ಎಲ್ಲ ರೀತಿಯ ಸಹಕಾರ ಕೊಡುವಂತಹವರು. ಅವರನ್ನು ಅತ್ಯಂತ ಆತ್ಮೀಯವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇವರಿಗೆ ಅಲ್ತಾಫ್ ಮಂಗಳೂರು ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಸೈನಾರ್ UH ಹಸೈನಾರ್ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲರ ಸಮ್ಮುಖದಲ್ಲಿ ನೀವೆಲ್ಲರೂ ನೋಡಿದ್ದೀರಿ. ನಾನು ಆಗಲೇ ಹೇಳಿದ ಹಾಗೆ ಇದೊಂದು ಉಳ್ಳಾಲಕ್ಕೆ ಮಾತ್ರ ಅಲ್ಲ, ಬಹುಶಃ
ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಅದರ ವ್ಯಾಪ್ತಿಯನ್ನು ಮೀರಿ ಒಂದು ದಾಖಲೆ 6 ಶಾಪುಗಳ ಉದ್ಘಾಟನೆ, 6 ಮಾರಾಟ ಮಳಿಗೆಗಳು. ಅದು ಗ್ರಾಹಕರ ಹೊಟ್ಟೆಯ ತಂಪನ್ನು ಉಣಿಸುವಂತಹ ಸೇವಾ ಕೇಂದ್ರಗಳು. ಇವತ್ತಿನ ದಿನಗಳಲ್ಲಿ ಹೋಟೆಲ್ ಉದ್ಯಮ, ಬಹಳಷ್ಟು ಉದ್ಯಮಗಳು ಕೊರೋನಾದಿಂದ ತುಂಬ ಕಂಗೆಟ್ಟಿವೆ. ಈ ಮಧ್ಯೆಯೂ ತಮ್ಮದಾದಂತಹ ದೋಸಾ ಪಾಯಿಂಟಿನ ಅದನ್ನೊಂದು ಬ್ರ್ಯಾಂಡ್ ಮಾಡಿದ್ದಾರೆ. ಮೊಹಮ್ಮದ್ ಹನೀಫ್ರವರು ದೋಸಾ ಪಾಯಿಂಟ್ ಅಂತ ಹೇಳಿದರೆ ಮೊಹಮ್ಮದ್ ಹನೀಫ್ ಎನ್ನುವ ರೀತಿಯಲ್ಲಿ ಬ್ರ್ಯಾಂಡ್ ಆಗಿದ್ದಾರೆ ಅವರು. ಅಂತಹ ಬ್ರ್ಯಾಂಡಿನ 6 ಶಾಪ್ಗಳು ಉದ್ಘಾಟನೆಗೊಂಡಿವೆ. 6 ಶಾಪ್ಗಳ ಉದ್ಘಾಟನೆಯ ಶುಭ ಆಶೀರ್ವಾದದ ಶುಭಾಶಯದ ಸಂದೇಶಕ್ಕಾಗಿ ನಾವು ಕಾದಿದ್ದೇವೆ. ಇದೀಗ ಮೊದಲಿಗೆ ದೋಸಾ ಪಾಯಿಂಟ್ ಇದನ್ನು ಉದ್ಘಾಟಿಸಿದಂತಹ ಬಹುಮಾನ್ಯ ಮೌಲಾನಾ ಯಾಹ್ಯಾ ತಂಗಳ್ ಮದನಿಯವರು ನಮ್ಮನ್ನುದ್ದೇಶಿಸಿ ಆಶೀರ್ವಚನದ ಮಾತುಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸ್ಹಬಿಹಿ ಅಜ್ಮഈನ್. ನಮ್ಮ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮವು ನಿಮಗೆಲ್ಲ ತಿಳಿದಂತೆ ನಮ್ಮ ಹನೀಫ್ರವರ ದೊಡ್ಡ ಒಂದು ಪ್ರಯತ್ನ, ಅವಿಶ್ರಾಂತ ಪ್ರಯತ್ನ ಎಂದು ಹೇಳಬಹುದು. ಅವರ ಪ್ರಯತ್ನವು ಅದು ವಿಜಯದ ಕಡೆಗೆ ಸಾಗುತ್ತಿತ್ತು. ಮಧ್ಯದಲ್ಲಿ ಕೊರೋನಾ ಬಂದಾಗ ಪ್ರಪಂಚವನ್ನೇ ಕೊರೋನಾ ಸೋಲಿಸಿದಾಗ ಸ್ವಲ್ಪ ಅವರು ಕೂಡ ಸೋತಿದ್ದರು. ಅದೇ ಸಮಯದಲ್ಲಿ ಇನ್ಶಾ ಅಲ್ಲಾ ಅವರು ಇನ್ನೂ ಕೂಡ ಒಳ್ಳೆಯ ಆಹಾರ ವಿಭಾಗಗಳನ್ನು ಇಲ್ಲಿ ತೆರೆದಿದ್ದಾರೆ. ಅದೇ ರೀತಿ ಅದನ್ನು ಇನ್ನೊಬ್ಬರಿಗೆ ಕೊಡುವಾಗ ಯಾವ ರೀತಿ ಹೇಗೆ ಬೇಕು ಎಂಬುದನ್ನು ಕೂಡ ಅವರು ಅರಿತಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಹಾಗೆ, ನೀನು ಏನನ್ನು ಮೆಚ್ಚುತ್ತೀಯೋ, ನೀನು ಏನನ್ನು ಇಷ್ಟಪಡುತ್ತೀಯೋ ಅದೇ ನಿನ್ನ ನೆರೆಕರಿಯವರಿಗೂ, ನಿನ್ನ ಗ್ರಾಹಕರಿಗೂ, ನಿನ್ನ ಹತ್ತಿರದವರಿಗೂ ನೀನು ಇಷ್ಟಪಡುವುದನ್ನೇ ಕೊಡು. ನೀನೊಂದು ಇಷ್ಟಪಡದಂತಹ ಯಾವುದನ್ನು ಕೂಡ ಇತರರಿಗೆ ನೀನು ಒಮ್ಮೆಲ್ಲೋದನ್ನು ಕೊಡಬಾರದು. ಆ ರೀತಿಯಲ್ಲಿ ಗ್ರಾಹಕರಿಗೆ ವಂಚಿಸದೆ, ಗ್ರಾಹಕರಿಗೆ ಬೇಡದಂತಹ ವಸ್ತುಗಳನ್ನು ವಿತರಿಸುವವರಲ್ಲ ನಮ್ಮ ಹನೀಫ್ರವರು, ನಾವು ತಿಳಿದುಕೊಂಡಂತೆ. ಆದ್ದರಿಂದ ಪ್ರಪಂಚವನ್ನು ಸೃಷ್ಟಿಸಿದಂತಹ, ಲೋಕವನ್ನು ಸೃಷ್ಟಿಸಿದಂತಹ ಏಕೈಕನಾದ ಅಲ್ಲಾಹನು ಅವರ ಇಂದಿನ ಈ ಪರಿಶ್ರಮ ಇದು ಕೇವಲ ಇಂದು ಪ್ರಾರಂಭ ಮಾತ್ರ. ಇದನ್ನು ಇನ್ನು ಮುಂದೆ ಅವರ ಪ್ರತಿ ಓರೋರು ಹೆಜ್ಜೆ, ಒಂದೊಂದು ಹೆಜ್ಜೆ ಕೂಡ ಅದು ಪ್ರತಿಫಲ ಫಲದಾಯಕವಾಗಲಿ ಎಂದು ಹಾರೈಸುತ್ತಾ, ಅವರಿಗೆ ಬರಕತ್ ಅನುಗ್ರಹ ಸಭಿವೃದ್ಧಿ ನೀಡಲೆಂದು ಹಾರೈಸುತ್ತಾ, ಒಳ್ಳೆಯ ವಾಗ್ಮಿಗಳು ಅವರ ಒಳ್ಳೆಯ ಮಾತು ಕೇಳಲು ನಾನು ಅನುಮತಿ ಕೊಡುತ್ತಾ ನಾನು ಅಲ್ಲಾಹನ ಹೆಸರಿನಿಂದ ಇದನ್ನು ಉದ್ಘಾಟಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಮಯದ ಮಿತಿಯೊಳಗೆ ಚುಟುಕಿನ ಮಾತುಗಳಲ್ಲಿ ಬಹಳ ಅರ್ಥಪೂರ್ಣ ಮಾತುಗಳು. ವಿಜಯದೆಡೆಗೆ ನಾವು ಸಾಗಬೇಕು, ಇದು ಎಲ್ಲರ ಆಸೆ. ನಾವೆಲ್ಲರೂ ವಿಜಯಶಾಲಿಗಳಾಗಬೇಕು. ಆದರೆ ವ್ಯವಹಾರದಲ್ಲಿ ವಿಜಯಿಗಳಾಗುವುದು ಅಂತ ಹೇಳಿದರೆ ಅದಕ್ಕೆ ಕಠಿಣ ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನ, ಗ್ರಾಹಕ ಬಂಧುಗಳ ನಂಬುಗೆ, ಪ್ರೀತಿ, ವಿಶ್ವಾಸ ಎಲ್ಲ ಬೇಕು. ಅಂತಹ ಶುಭಾಶೀರ್ವಾದವನ್ನು ಹಾರೈಸಿದಂತಹ ಮೌಲಾನಾ ಯಾಹ್ಯಾ ತಂಗಳ್ ಮದನಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಉಳ್ಳಾಲ ಕೇಂದ್ರ ದರ್ಗಾ ಸಮಿತಿಯ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರು ಸಮಯದ ಮಿತಿಯೊಳಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೋಟೆಲ್ ಉದ್ಯಮ ಇವತ್ತು ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ, ಬೇರೆ ಬೇರೆ ರೀತಿಯ ಹೆಸರಲ್ಲಿ, ಬೇರೆ ಬೇರೆ ಖಾದ್ಯದ ಒಂದು ಸ್ವರೂಪವನ್ನು ಕೊಡುವಂಥ 6 ಮಳಿಗೆಗಳು ಇವತ್ತು ಪ್ರಾರಂಭಗೊಂಡಿದೆ. ಇದೊಂದು ಫುಡ್ ಸ್ಟ್ರೀಟ್ ಎಂದು ಹೆಸರು ಕೊಟ್ಟಿದ್ದಾರೆ. ನಿಜವಾಗಿಯೂ ಇದೊಂದು ಫುಡ್ ಸ್ಟ್ರೀಟೇ. ಒಂದು ಭಾಗದಿಂದ ಪ್ರಾರಂಭವಾಗಿ ಇನ್ನೊಂದು ಭಾಗದಲ್ಲಿ ಕೊನೆಗೊಳ್ಳುವಾಗ ಅದೊಂದು ಬೀದಿಯ ರೀತಿಯಲ್ಲಿ ಸ್ಟ್ರೀಟ್ ಆಗಿಯೇ ಉಂಟು. ದೋಸಾ ಪಾಯಿಂಟ್ ಅಂತ ಹೇಳಿದರೆ ಹೊಸಕರುಲ್ನ ವಿದ್ಯಾಧರ್ ಶೆಟ್ಟಿ ಹೇಳಿದ ಹಾಗೆ ಅಲ್ಲಿ ಹೆಸರು ಬರುವಂಥದ್ದು ಹನೀಫಿದು. ಅನೇಕ ನೂರಾರು ಚಿಕ್ಕಪುಟ್ಟ ದೋಸಾ ಪಾಯಿಂಟ್ಗಳಿದೆ. ಆದರೆ ತೊಕ್ಕೋಟಲ್ಲಿರುವಂಥ ದೋಸಾ ಪಾಯಿಂಟ್ ಅಂತ ಹೇಳಿದರೆ ಯಾವ ಕಣ್ಣೆದುರಿಗೆ ಬರುವಂಥದ್ದು ಹನೀಫ್ ಅವರು ಈ ಉದ್ಯಮದಲ್ಲಿ ಬಹಳ ಶ್ರಮಪಟ್ಟು ಹೆಸರುವನ್ನು ಪಡ್ಕೊಂಡಿದ್ದಾರೆ. ಅನೇಕ ವರ್ಷಗಳಿಂದ ಇವರು ಇದರ ಹಿಂದೆ ಜೋತಾಡಿಕೊಂಡು
ಬಹಳ ಕಷ್ಟ ನಷ್ಟವನ್ನು ಕೂಡ ಅನುಭವಿಸಿದ್ದಾರೆ. ಆದರೂ ಕೂಡ ಅವರು ಅದರ ಛಲವನ್ನು ಬಿಡದೆ ಇವತ್ತು ಅಲ್ಲಾಹನ ಅನುಗ್ರಹದ ನಿರೀಕ್ಷೆಯೊಂದಿಗೆ ಒಂದು ದೊಡ್ಡ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊರೋನಾ ಪ್ರದೇಶದಿಂದಾಗಿ ಜನ ಇವರು ತತ್ತರಿಸಿದ್ದಾರೆ. ಆದರೂ ಜನ ರೋಗಕ್ಕೆ ಹೆದರದೆ ನಮ್ಮ ದೈನಂದಿನ ಜೀವನದ ಮಟ್ಟಿಗೆ ಎಲ್ಲದರಲ್ಲೂ ಮುನ್ನುಗ್ಗಿಕೊಂಡು ಸಾಗ್ತಾ ಇರುವಂಥದ್ದು ಅಲ್ಲಾಹನು ಕೊಟ್ಟ ನಮ್ಮ ಒಂದು ಈಮಾನ್ನ ಭಾಗ ಅಂತ ಹೇಳ್ಬೋದು. ಸರ್ಕಾರಗಳು ಈಗ ಹೇಳುವಂಥ ಹೇಳಿಕೆ ನೋಡಿದರೆ ಇನ್ನೂ ಕೂಡ ನಾವು ಮನೆಯಲ್ಲಿ ಇರಬೇಕಾಗಿದೆ. ಆದರೆ ನಾವು ಅದನ್ನೆಲ್ಲ ಬದಿಗೊತ್ತಿ ಅಲ್ಲಾಹನ ಮೇಲೆ ಭರವಸೆ ಇಟ್ಕೊಂಡು ಪ್ರತಿಯೊಂದು ರಂಗದಲ್ಲಿ ನಾವು ಮುನ್ನುಗ್ತಾ ಇದ್ದೇವೆ. ಆದಷ್ಟು ಬೇಗ ಅಲ್ಲಾಹನು ಈ ಕೊರೋನಾ ಭೀತಿಯನ್ನು ನಮ್ಮಿಂದ ದೂರ ಮಾಡಲಿ. ಅದೇ ರೀತಿ ಈಗ ಹನೀಫ್ ಪ್ರಾರಂಭ ಮಾಡಿದಂಥ ಈ 5 ವಿಭಾಗಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರೀತಿಯ ರುಚಿಕರವಾದಂಥ ವಸ್ತುಗಳು, ಅದು ನನಗೆ ಮತ್ತು ನಮ್ಮ ವೇದಿಕೆಯಲ್ಲಿರುವ ಕೆಲವರಿಗೆ ಅದು ಬಾಯಿಗೆ ರುಚಿ ಇಲ್ಲ ಇದ್ದರೂ 100ರಲ್ಲಿ 90 ಭಾಗ ಇವತ್ತು ಯುವಕರು ಈ ರೀತಿಯ ಆಹಾರವನ್ನು ಹುಡುಕಿಕೊಂಡು ಒಂದು ಕಡೆಯಿಂದ ಒಂದು ಕಡೆ ಬರ್ತಾ ಇರ್ತಾರೆ. ಉದಾಹರಣೆ ಹೇಳಬೇಕಾದ್ರೆ ಕೋಡಿ ಅಂತ ಹೇಳಿದರೆ ಬಹಳ ಒಂದು ಚಿಕ್ಕ ಜಾಗ, ನನ್ನ ಮನೆ ಇರುವಂಥದ್ದು. ಅಲ್ಲಿ ಒಂದು ಆಮ್ಲೆಟ್ ತಿನ್ನಲಿಕ್ಕೆ ಬೇಕಾಗಿ ಮಂಜೇಶ್ವರದಿಂದ ಜನ ಬರ್ತಾರೆ ಅಂತ ಹೇಳಿದರೆ ಅದು ನಾವು ಅರ್ಥ ಮಾಡಬೇಕು. ಯುವಕರ ಆ ಒಂದು ರುಚಿಯ ಸ್ವಾದದ ಬಗ್ಗೆ ಅವರು ಅರ್ಥ ಮಾಡಿಕೊಂಡ ವಿಚಾರ. ಅದೇ ರೀತಿ ಹಿಂದೆ ಕೂಡ ದೋಸಾ ಪಾಯಿಂಟ್ ಇದ್ದಾಗ ಆ ಒಂದು ಸಣ್ಣ ಬಿಲ್ಡಿಂಗಲ್ಲಿ ಒಂದು ನೆಲದ ಅಡಿಯಲ್ಲಿ ಭೂಮಿ ಅಡಿಯಲ್ಲಿದ್ದಾಗ ದೋಸಾ ಪಾಯಿಂಟಿಗೆ ಹೋಗುವ ಅಂತ ಹೇಳುವ ಕೂಟದಲ್ಲಿ ನಾನು 1-2 ಬಾರಿ ಹೋಗಿದ್ದೇನೆ. ಹಾಗಾಗಿ ಈ ಒಂದು ರುಚಿಕರವಾದಂಥ ಆಹಾರವನ್ನು ನೀಡಲಿಕ್ಕೆ ಪರಿಣಿತರಾದಂಥ ಹನೀಫ್ರ ಆಯೋಜಕತೆಯಲ್ಲಿ ಈ ಒಂದು ಉದ್ಯಮವು ಯಶಸ್ವಿಯಾಗಲಿ, ಅಲ್ಲಾಹನು ಅದಕ್ಕೆ ಬರ್ಕತ್ ನೀಡಲಿ ಅಂತ ಹೇಳುವ ಮಾತನ್ನು ಹೇಳಿ, ಗಿರಾಕಿಗಳೊಂದಿಗೆ ಇಲ್ಲಿರುವಂಥ ಕೆಲಸದ ಏನು ಸೇವಕರಿದ್ದೀರಿ ನೀವು ಬಹಳ ಸೌಜನ್ಯತೆಯಿಂದ ಅವರನ್ನು ನೀವು ನೋಡ್ಕೊಳ್ಬೇಕಾಗಿದೆ. ಒಬ್ಬ ಗಿರಾಕಿ ಬಂದರೆ ಅವನಿಗೆ ಕೊಡುವ ಆಹಾರಕ್ಕಿಂತಲೂ ಮಿಗಿಲಾಗಿ ಅವನನ್ನು ಆತಿಥ್ಯ ಮಾಡುವ ಆ ಶೈಲಿಯಿಂದ ನಮ್ಮ ಯುವಕರು ಪ್ರೇರಣೆಗೊಂಡು ಅದನ್ನು ನಿಮ್ಮ ಈ ಹೋಟೆಲ್ನ ಬಗ್ಗೆ, ನಿಮ್ಮ ಉದ್ಯಮದ ಬಗ್ಗೆ ಬಾಯಿಂದ ಬಾಯಿಗೆ ಪ್ರಚಾರ ಆಗಲಿಕ್ಕೆ ಅದು ಸುಲಭವಾಗ್ತದೆ. ಹಾಗಾಗಿ ಕೆಲಸಗಾರರು ಕೂಡ ಒಂದು ಸ್ವಇಚ್ಛೆಯಿಂದ ಸ್ವನಿಷ್ಠೆಯಿಂದ ಕೆಲಸ ಮಾಡಬೇಕು. ಕೆಲಸಗಾರರನ್ನು ಕೂಡ ನಿಮ್ಮ ಈ ಹೋಟೆಲ್ ಮಾಲೀಕರು ಒಬ್ಬ ಕೆಲಸಗಾರನಾಗಿ ನೋಡದೆ ಅವನು ಕೂಡ ನಮ್ಮ ಸಹೋದರ ಅಂತ ಹೇಳುವ ನೆಲೆಯಲ್ಲಿ ಅವನ ಜೀವನಕ್ಕೆ ಆಗುವ ರೀತಿಯಲ್ಲಿ ಅವನೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳುವ ಮಾತನ್ನು ಹೇಳಿ ಅಲ್ಲಾಹನು ನಿಮಗೆ ಒಳಿತನ್ನು ಅನುಗ್ರಹಿಸಲು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಂದನೆಗಳು. ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರಿಗೆ ಬಹಳ ಸುಂದರವಾಗಿ ಶುಭಾಶೀರ್ವಾದದ ಮಾತುಗಳನ್ನು ಆಡಿದ್ದಾರೆ. ಇದೀಗ ಮುಂದಕ್ಕೆ ವಂದನೀಯ ಫಾದರ್ ರೂಪೇಶ್ ಮಾಡ್ತಾರವರು ದಕ್ಷಿಣ ಭಾರತ ಯುವ ಸಂಚಲನದ ನಿರ್ದೇಶಕರಾಗಿ ಸಂದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ವಾಗ್ಮಿಗಳು. ಹನೀಫ್ ಅವರೇ, ನಿಮಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಮೊದಲಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ, ಕುಟುಂಬದ ಮೇಲೆ ಮತ್ತು ನಿಮ್ಮ ವ್ಯವಹಾರದ ಮೇಲೆ ಇರಲಿ ಅಂತೇಳಿ ನಮ್ಮ ಆಶಯ. ನಾನು ಯಾಕೆ ಬಂದಿದ್ದೇನೆ? ನಾನು ಒಬ್ಬ ಯಾಜಕನಾಗಿ ಧರ್ಮಕ್ಕಿಂತ ಮಿಗಿಲಾದುದೊಂದು ಮನುಷ್ಯತ್ವ ಇದೆ, ಧರ್ಮಕ್ಕಿಂತ ಮಿಗಿಲಾದುದು ಮನುಷ್ಯತ್ವ ಇದೆ ಮತ್ತು ವ್ಯವಹಾರ ಬಿಸ್ನೆಸ್ಗಿಂತ ದೊಡ್ಡದು ಆಧ್ಯಾತ್ಮಿಕತೆ ಇದೆ ಅಂತೇಳಿ ನಂಬುವನು. ಆದ್ದರಿಂದ ಈ ಕಾರ್ಯಕ್ಕೆ ನಾನು ಬಂದಿದ್ದೇನೆ, ಇವರಿಗೆ ಒಳಿತನ್ನು ಬೇಡುವುದಕ್ಕಾಗಿ ದೇವರಲ್ಲಿ. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಉಂಟು. ತೊಕ್ಕೊಟ್ಟಿನಲ್ಲಿ ಏನಿಲ್ಲ ಹೇಳಿ, ನಾನು ಕಳೆದ 3 ವರ್ಷ ಮತ್ತು ಆಮೇಲೆ ಈಗ 5 ವರ್ಷ 8 ವರ್ಷದಿಂದ ತೊಕ್ಕೊಟ್ಟನ್ನು ಬಲ್ಲೆ ಸ್ವಲ್ಪ ಆದರೂ. ತೊಕ್ಕೊಟ್ಟಿನಲ್ಲಿ ಏನಿಲ್ಲ, ತೊಕ್ಕೊಟ್ಟಿನಲ್ಲಿ ಎಲ್ಲ ಇದೆ. ಒಳ್ಳೆಯ ಹೃದಯ ಇದೆ, ಒಳ್ಳೆ ಮನಸ್ಸಿದೆ, ಒಳ್ಳೆಯ ಜನರಿದ್ದಾರೆ. ಅದರೊಟ್ಟಿಗೆ ಈಗ ಹನೀಫ್ ಅವರು ಹಾಕಿದಂಥ ಒಳ್ಳೆಯ ಒಂದು ದೋಸಾ ಪಾಯಿಂಟ್ ಎನ್ನೋದು ಮತ್ತು ಪಿಜ್ಜೇರಿಯಾ ಅದು ಇದು
ಎಷ್ಟು ಒಳ್ಳೇದಿದೆ ಅಂತ ಹೇಳಿದರೆ, ಇನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಎಲ್ಲಿ ಪಿಕ್ನಿಕ್ಕಿಗೆ ದೂರ ಹೋಗಬೇಕಂತಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸಾ ಪಾಯಿಂಟಿಗೆ ಬಂದರೆ, ಮತ್ತೆ ಒಂದು 10 ಗಂಟೆಗೆ ಇಲ್ಲಿ ಈ ಒಂದು ತಂದೂರಿ ಪಾಯಿಂಟಿಗೆ ಬಂದರೆ, ಮಧ್ಯಾಹ್ನ ಒಂದು ಅಲ್ಲಿ 3 ಗಂಟೆಗೆ ಚಾಯ್ ಪಾಯಿಂಟಿಗೆ ಹೋದರೆ, ಸಂಜೆ ಮತ್ತೆ ಅಲ್ಲಿಂದ ಇನ್ನೊಂದಕ್ಕೆ ಹೋದರೆ ಡೊಂಗ್ರಿಗೆ ಹೋದರೆ, ಇಡೀ ದಿನ ಇಲ್ಲೇ ಚೆಂದ ಮಾಡಿ ನಾವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದೇನೋ. ನಾನು ಖಂಡಿತ ನಿಮಗೆ ಪ್ರಾಮಿಸ್ ಮಾಡ್ತೇನೆ, ನಾನು ಇಲ್ಲಿ ಬರ್ತೇನೆ ಒಂದಿನ ಮಾತ್ರ ಅಲ್ಲ, ಹೆಚ್ಚು ಸಾರಿ ಬರ್ತೇನೆ ಅನೀಫ್ ಅವರೇ. ಮತ್ತು ನಿಮಗೆ ಸ್ವಲ್ಪ ಬಿಸ್ನೆಸ್ ಕೊಡಲಿಕ್ಕೆ ನಾನು ನನ್ನಿಂದ ಆಗುವಷ್ಟು ಮಾಡ್ತೇನೆ. ಕೊರೋನಾ 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 ಟೆನ್ಷನ್ ಮತ್ತು ಕರೋನಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಬರೋಣ, ಇಲ್ಲಿ ಬಂದು ಇಡೀ ದಿನ ಕೂತ್ಕೊಳ್ಳೋಣ, ಇಲ್ಲಿರುವಂಥ ಆಹಾರವನ್ನು ತಿನ್ನೋಣ, ದುಡ್ಡು ಕೊಟ್ಟು ಹಿಂದೆ ಹೋಗೋಣ. ಇದು ನಮಗೆ ಇಲ್ಲಿ ಅವರಿಗೆ ಬಿಸ್ನೆಸ್ ಕೊಡಲಿಕ್ಕೆ ಮತ್ತು ಕೊರೋನಾ ಟೈಮ್ ಇದ್ದರೂ ನಾವು ಈ ಒಂದು ಏನು ಹೇಳ್ತಾರೆ, ಈ ಒಂದು ಬಿಸ್ನೆಸ್ಸಿಗೆ ಸಹಕಾರ ಕೊಡುವಂಥ ಒಳ್ಳೆ ಮನಸ್ಸು ನಮ್ಮಲ್ಲಿ ಇರಲಿ. ವಿಷಯ ಏನಂತ ಹೇಳಿದರೆ, ಒಂದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಒಂದು ನುಡಿಮುತ್ತಿದೆ, ದ ವೇ ಟು ಹಾರ್ಟ್ ಈಸ್ ಥ್ರೂ ಸ್ಟಮಕ್ ಅಂತೇಳಿ. ಅಂದರೆ ಹೃದಯಕ್ಕೆ ಹೋಗುವ ದಾರಿ ಎಲ್ಲಿದೆ ಅಂತ ಹೇಳಿದರೆ ಅದು ಹೊಟ್ಟೆಯಿಂದ ಇದೆ ಅಂತ. ಅಂದರೆ ಯಾರಿಗೂ ಒಳ್ಳೆ ಊಟ ಕೊಟ್ಟರೆ ಅದು ಮೊದಲಿನ ಒಳ್ಳೆ ಕಾರ್ಯ, ನಮ್ಮ ಸಂಬಂಧ ಒಳ್ಳೆ ಆಗಲಿಕ್ಕೆ. ಆದ್ದರಿಂದ ಅನೀಫ್ ಅವರು ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಅವರು ಬಿಸ್ನೆಸ್ಗಿಂತ ಹೆಚ್ಚಾಗಿ ಸೇವಾ ಮನೋಭಾವ ಅಂತಿದೆ, ಇದನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಆದ್ದರಿಂದ ನಮ್ಮೆಲ್ಲರ ಸಹಕಾರ ನಿಮಗೆ ಇದೆ. ನಾನು ಇದನ್ನು ಕಡೆಗಣಿಸುವ ಮೊದಲು ಹೇಳುವ ಒಂದು ಮಾತು ಬೈಬಲಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಒಳ್ಳೆ ಕೆಲಸ ಮಾಡಿ ನಮಗೆ ದಣಿವಾಗಬಾರ್ದಂತೆ. ನೆವರ್ ಬಿ ಟಯರ್ಡ್ ಆಫ್ ಡೂಯಿಂಗ್ ಗುಡ್ ಥಿಂಗ್ಸ್. ಯಾವಾಗಲೂ ಒಳ್ಳೆ ಕೆಲಸ ಮಾಡಿ ಯಾವಾಗಲೂ ನಮಗೆ ಟಯರ್ಡ್ನೆಸ್ ಅಥವಾ ದಣಿವಾಗಬಾರ್ದು. ಒಳ್ಳೆ ಕೆಲಸನ ಮಾಡ್ತಾ ಹೋಗುವ. ನಮ್ಮ ಅನೀಫ್ ಅವರು ಸಹ ಒಳ್ಳೆ ಕೆಲಸ ಆರಂಭ ಮಾಡಿದ್ದಾರೆ, ಅದು ಆಗ್ತಾ ಹೋಗಲಿ. ಒಳ್ಳೆ ದೇವರು ಅವರಿಗೆ ಧಾರಾಳ ಆಶೀರ್ವಾದ ಕೊಡಲಿ. ಅವರಿಗೆ ಮಾತ್ರ ಅಲ್ಲ, ಅವರೊಂದಿಗೆ ಸಹಾಯ ಮಾಡುವ ಎಲ್ರಿಗೂ, ಮತ್ತಿಲ್ಲಿ ಬರುವ ಇಂದು ಯಾವತ್ತೂ ಇಲ್ಲಿ ಬರುವ ಎಲ್ಲ ಕಸ್ಟಮರ್ಸಿಗೆ, ಅವ್ರಿಗೆ ಯಾರು ಬಿಸ್ನೆಸ್ ಕೊಡ್ತಾರೆ ಎಲ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವದಿಸುತ್ತಾ ವಂದನೆಗಳು. ವಂದನೀಯ ಫಾದರ್ ರೂಪೇಶ್ ಮಾರ್ತಾರವರಿಗೆ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ತಂದೂರು ಸ್ಟ್ರೀಟನ್ನು ಉದ್ಘಾಟಿಸಿದಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಶುಭ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಇಲ್ಲಿ ಇವತ್ತು ಮೊಹಮ್ಮದ್ ಹನೀಫ್ರವರು ಒಂದು ಆಹಾರ ಮಳಿಗೆಯನ್ನು ತೆರೆದಿದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ಮೊಹಮ್ಮದ್ ಹನೀಫ್ರವರು ಯಾವ ಉದ್ಯಮವನ್ನು ಇವತ್ತು ಪ್ರಾರಂಭಿಸಿದ್ದಾರೆ ಅದರ ಯಶಸ್ಸು ಕಾಣಲಿ, ಅದರಿಂದ ಒಳ್ಳೆ ಕೀರ್ತಿ ಬರಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ನಾನು ಇವತ್ತು ದೇವರಿಗೆ ಮಾಡಿದ್ದೇನೆ. ಆಹಾರ ಮಳಿಗೆಯಲ್ಲಿ ಶುಚಿ, ರುಚಿ ಹಾಗೂ ಆತಿಥ್ಯ, ಇದು 3 ಅತ್ಯಂತ ಪ್ರಮುಖ. ಈ ಎಲ್ಲ ಮಳಿಗೆಗಳನ್ನು ದೇವರ ಹೆಸರಿನಲ್ಲಿ, ಸರ್ವಶಕ್ತನಾದಂತಹ ದಯಾಮಯನೂ ಆದಂತಹ ಸಕಲ ಸ್ತೋತ್ರಗಳ ಒಡೆಯನಾದಂತಹ ಭಗವಂತನ ಹೆಸರಿನಲ್ಲಿ ನಾವೆಲ್ಲ ಉದ್ಘಾಟಿಸಿದ್ದೇವೆ. ಸರ್ವ ಧರ್ಮೀಯರು ಇಲ್ಲಿದ್ದಾರೆ. ಆದರೆ ಬಾಯಾರಿಕೆಗೆ, ಹಸಿವೆಗೆ, ರಕ್ತಕ್ಕೆ ಯಾವುದೇ ಧರ್ಮ ಇಲ್ಲ. ನಾವೆಲ್ಲ ಮಾನವರು. ಆದ್ದರಿಂದ ನಾವೆಲ್ಲ ಸೇರಿ ಈ ಒಂದು ಇಲ್ಲಿ ಮೊಹಮ್ಮದ್ ಹನೀಫ್ರವರು ಏನು ಒಂದು ಅವರು ಕನಸು ಕಂಡಿದ್ದಾರೆ, ಆ ಕನಸು ನನಸಾಗಲಿ. ಅವರಿಗೂ, ಅವರ ಸಿಬ್ಬಂದಿ ವರ್ಗಕ್ಕೂ, ಅವರ ಕುಟುಂಬಿಕರಿಗೂ ಹಾಗೂ ಅವರ ಶ್ರೇಯಸ್ಸನ್ನು ಬಯಸುವ ಎಲ್ಲರಿಗೂ ಭಗವಂತನು ಒಳ್ಳೆಯದು ಮಾಡಲಿ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಅನೇಕ ಹೆಚ್ಚಿನ ಶಾಖೆಗಳನ್ನು ತೆರೆಯಲಿ. ನಮ್ಮೆಲ್ಲರ ಬಾಳಿಗೆ ದೇವರು ಬೆಳಕಾಗಲಿ ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಪ್ರಸಾದ್ ರೈ ಕಲ್ಲಿಮಾರ್ ಅವರು ಮುಂದಕ್ಕೆ ಫುಡ್ ನೆಸ್ಟನ್ನು ಉದ್ಘಾಟಿಸಿದಂತಹ ಮೌಲಾನಾ MP ಮೊಹಮ್ಮದ್ ಸಾದಿಯವರು ತಮ್ಮ ಶುಭಾಶೀರ್ವಾದದ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸ್ವಹಾಬಿಹಿ ಅಲ್ ಫಾಯಿಜೀನ ಬಿರಿಲ್ಲಲ್ಲಾಹ್ ಅಮ್ಮಾ ಬಅದ್. ನಮಗೆಲ್ಲ ಇಂದು ಒಂದು ಸಂಭ್ರಮದ ದಿನ. ನಮ್ಮ ಪ್ರೀತಿಯ ಮೊಹಮ್ಮದ್ ಹನೀಫ್ರವರು ಎಲ್ಲರೊಂದಿಗೂ ಪ್ರೀತಿಯಲ್ಲಿ ವರ್ತಿಸುವ, ಒಳ್ಳೆಯ ಸ್ವಭಾವದ, ಎಲ್ಲ ಧಾರ್ಮಿಕರೊಂದಿಗೂ ಒಳ್ಳೆಯ ಸೌಹಾರ್ದತೆಯಲ್ಲಿ ಬೆರೆಯುವ ಒಂದು ವ್ಯಕ್ತಿಯಾಗಿದ್ದಾರೆ നമ്മുടെ ಮೊಹಮ್ಮದ್ ಹನೀಫ್ರವರು. ತೊಕ್ಕೋಟಿನ ಹೃದಯ ಭಾಗದಲ್ಲಿ ಅವರು ಒಂದು ಒಳ್ಳೆಯ ಸಂಭ್ರಮಕ್ಕೆ ಚಾಲನ ನೀಡಿದ್ದಾರೆ. ಯಾವ ಥರದ ಊಟ ಸಹ ಅಗತ್ಯ ಉಂಟು ಅಂತ ಹೇಳಿ ಬರುವವರಿಗೆ ಇದನ್ನು ಬಿಟ್ಟು ಬೇರೊಂದು ಹೋಟೆಲ್ಗೆ ಹೋಗಬೇಕಾದ ಅವಶ್ಯ ಇಲ್ಲ.
ಯಾವುದು ಬೇಕೋ ಅದೆಲ್ಲ ಇಲ್ಲಿಂದ ಸಿಗುತ್ತದೆ. ಅದು ಸಹ ಜನರನ್ನು ವಂಚಿಸುವಂತಹ, ಹಣ ಮಾಡುವಂತಹ ಒಂದು ಸ್ವಭಾವ ಮೊಹಮ್ಮದ್ ಹನೀಫ್ ಸಾಹೇಬರವರಿಗೆ ಇಲ್ಲ. ಮೊದಲು ಸಹ ಒಂದು ದೋಸಾ ಪಾಯಿಂಟ್ ಹೋಟ್ಲ್ ಇತ್ತು ಈ ಮಾರ್ಗದ ಆಚೆ ಕಡೆಯಲ್ಲಿ. ಎಲ್ಲರಿಗೂ ಬೇಕಾದವರಂತಾಗಿದ್ದಾರೆ ಅವರು. ಎಲ್ಲ ಧಾರ್ಮಿಕದವರಲ್ಲೂ ಒಳ್ಳೆಯ ರೀತಿಯಲ್ಲಿ ವರ್ತಿಸುವವರು. ಇಲ್ಲಿ ಎಲ್ಲ ಧಾರ್ಮಿಕ ವಿಶ್ವಾಸದವರು ಸಹ ಇದ್ದಾರೆ. ಅದೆಲ್ಲ ಒಂದು ಒಳ್ಳೆಯ ಕಾರ್ಯವಾಗಿದೆ. ಎಲ್ಲರೂ ಇಂದು ಇಲ್ಲಿ ಬಂದು ಸೇರಿದ್ದಾರೆ. ನಮ್ಮ ತೊಕ್ಕೋಟಿನಲ್ಲಿ ಹೀಗಿರುವಂಥ ಒಂದು ರೆಸ್ಟೋರೆಂಟ್ ಅವಶ್ಯವಿತ್ತು, ಅದು ಬಂದಿದೆ. ನಮ್ಮ ಮೊಹಮ್ಮದ್ ಹನೀಫ್ ಸಾಹೇಬರವರಿಗೆ ನಾವು ಆಗ್ರಹಿಸಗಿಂತಲೂ ಹೆಚ್ಚಾಗಿ ಇದನ್ನು ಮುನ್ನಡೆಸುವ ಶಕ್ತಿಯನ್ನು ಅಲ್ಲಾಹ್ ಅವರಿಗೆ ಕೊಡಲಿ. ಎಲ್ಲ ಧಾರ್ಮಿಕದವರು ಒಂದಾಗಿ ಸೌಹಾರ್ದತೆಯಿಂದ ಸ್ನೇಹದಿಂದ ಬಾಳಬೇಕು. ನಮ್ಮೆಲ್ಲ ಆತ್ಮವನ್ನು ನಮಗೆ ಕೊಟ್ಟದ್ದು ಅಲ್ಲಾಹು ದೈವನಾಗಿದ್ದಾನೆ. ಅದನ್ನು ಆಕ್ರಮಿಸಿ ಕೊಲ್ಲುವ ಕಾರ್ಯ ಯಾರಾದರೂ ಸಹ ಕೊಡುವುದು ಅಲ್ಲಾಹನಿಗೆ ಇಷ್ಟವಿರುವ ಕಾರ್ಯವಲ್ಲ. ಎಲ್ಲರೂ ಸೌಹಾರ್ದದಿಂದ ಒಂದಾಗಿ ಬಾಳೋಣ. ಅವರವರ ವಿಶ್ವಾಸದಿಂದ ಅವರವರು ಅಲ್ಲಾಹನಿಗೆ ಆರಾಧನೆ ಮಾಡುತ್ತಾರೆ. ನಾವೆಲ್ಲವರು ಸೌಹಾರ್ದದಿಂದ ಬಾಳಿ ನಮ್ಮ ಮೊಹಮ್ಮದ್ ಹನೀಫ್ರವರು ಇಂದು ಆರಂಭಿಸಿರುವ ಈ ಉದ್ಯಮ ಅಲ್ಲಾಹು ಅದನ್ನು ಉತ್ತಮ ರೀತಿಯಲ್ಲಿ ಆಗಿಸಿಕೊಡಲಿ. ಎಲ್ಲರಿಗೂ ಇಲ್ಲಿಗೆ ಬಂದು ಹೋಗುವಾಗ ಒಳ್ಳೆಯ ಸಂತೋಷದಿಂದ ಹೋಗುವ ಒಂದು ಕಾರ್ಯದಂತಿರಲಿ ಎಂದು ಆಶಿಸಿ ಅಲ್ಲಾಹು ಎಲ್ಲ ಕಾರ್ಯವನ್ನು ಉತ್ತಮವಾಗಿ ನಡೆಸುವ ತೌಫೀಕ್ ಅವರಿಗೆ ನೀಡಲಿ ಎಂದ ಪ್ರಾರ್ಥನೆಯೊಂದಿಗೆ ನನ್ನೊಂದು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಂದನೆಗಳು ಬಹುಮಾನ್ಯ ಮೌಲಾನಾ MP ಮೊಹಮ್ಮದ್ ಸಾದಿ ಅವರಿಗೆ. ಇದಾಗ ಕಾರ್ಯಕ್ರಮದ ಪ್ರಕಾರ ಇಲ್ಲಿ ಜನಾಬ್ ಮೊಹಮ್ಮದ್ ಕುಂಜಿಯವರು 6ನೇಯವರಾಗಿ ಉದ್ಘಾಟಕರೇ, ಆದರೆ ಅವರಿಗೆ ಕೊನೆಯ ಮಾತುಗಳು ಒಂದು ರೀತಿಯಲ್ಲಿ ಅಧ್ಯಕ್ಷೀಯ ಮಾತುಗಳ ಹಾಗೆ. ಇದೀಗ ನಮ್ಮೊಂದಿಗೆ ಅತಿಥಿಗಳಾಗಿರುವಂಥವರು ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರ ಪರವಾಗಿ ನಮ್ಮ ಜನಾಬ್ ನಾಸಿರ್ ಅಹಮದ್ ಸಾಮಾಣಿಗೆ ಅವರು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟಿನ ವಾಣಿಜ್ಯ ಮಳಿಗೆಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜಕೀಯವಾಗಿ ಒಬ್ಬ ಸಮರ್ಥ ನಾಯಕರಾಗಿ ಎದುರಿಗೆ ಬರ್ತಾ ಇದ್ದಾರೆ. ಅವರು ಇದೀಗ ಶುಭ ಹಾರೈಕೆಯ ಮಾತುಗಳು. ನಗರದ ಖ್ಯಾತ ಪ್ರದೇಶವಾಗಿರ್ತಕ್ಕಂಥ ತೊಕ್ಕೋಟು ಪ್ರದೇಶದಲ್ಲಿ ಇದೀಗಾಗಲೇ ಬಹುಶಃ ಉದ್ಘಾಟನೆ ಮಾಡಿರ್ತಕ್ಕಂಥ ದಿವ್ಯ ಹಸ್ತದಿಂದ ಕೂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು, ಈ ಒಂದು ಕಟ್ಟಡಗಳನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಬಹುಶಃ ಈ ದೋಷ ಪಾಯಿಂಟಿನ ಹನೀಫ್ರವರು ಕೇವಲ ವ್ಯಾಪಾರದೊಂದಿಗೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲಿ ಮಾಡಿಕೊಂಡು ತೊಡಗಿಕೊಂಡಂತಹ ವ್ಯಕ್ತಿ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡೋರೊಂದಿಗೆ ಸ್ವಾಗತ ಮಾಡಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರಾಗಿರತಕ್ಕಂತಹ ವಿದ್ಯಾಧರ್ ಶೆಟ್ಟಿಯವರೊಂದು ಮಾತು ಹೇಳಿದರು, ನನ್ನನ್ನು ಉಲ್ಲೇಖನ ಮಾಡಿ. ಬಹುಶಃ ಕೊರೋನಾ ಸಮಯದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಇದರ ಹಿಂದ್ಗಡೆ ಒಂದು ಸರಿಸುಮಾರು 150ರಿಂದ 200 ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್. ಬಹುಶಃ ಕಳೆದ ವರ್ಷ ಮಾರ್ಚ್ನಲ್ಲಿ ಕೊರೋನಾ ಬಂದು ಜನರು ಕಷ್ಟಕ್ಕಡಗಾಗಿರ್ತಕ್ಕಂತಹ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಒಂದು ಮಾತು ಹೇಳಿದರು, ನೆರೆಯವರು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡುಕೊಂಡು ಮಲಗುವವನು ನಮ್ಮ ಸಮುದಾಯಕ್ಕೆ ಸೇರಿದವನಲ್ಲತಕ್ಕಂತಹ ಮಾತನ್ನು ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಮಾರ್ಗದರ್ಶಕ ನಾವು ತೋರಿಸಿಕೊಟ್ಟಂತಹ ಒಂದು ವಿಚಾರ. ಬಹುಶಃ ನಮ್ಮ ಕಟ್ಟಡದಲ್ಲಿ, ವ್ಯಾಪಾರದಲ್ಲಿ ಯಾರು ನಮ್ಮ ನೆರೆಯವನು ಕಷ್ಟದಲ್ಲಿದ್ದಾನೆ, ಯಾರು ನಮ್ಮ ಫ್ಲ್ಯಾಟ್ನಲ್ಲಿ ಕಷ್ಟದಲ್ಲಿದ್ದಾನೆ, ಅವರನ್ನೆಲ್ಲ ಅರ್ಥಕೊಂಡು ಬಹುಶಃ ಒಂದು ಮಾತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕೊರೋನಾ ಪಾಸಿಟಿವ್ ಕಂಡಂತಹ ಪ್ರದೇಶವಾಗಿತ್ತು ಇದು. ಬಹುಶಃ ತದನಂತರ ಅವರು ನೆಗೆಟಿವ್ ಆಗಿ ಕಂಡು ಬಂದಿದೆ. ನಮ್ಮ ಈ ವ್ಯಾಪಾರ ಸಂಘದ ಗೌರವಾಧ್ಯಕ್ಷರಾದ UH ಹಸೈನಾರಕನವರು, ಅದೇ ರೀತಿ ಸಾಗರ್ನ ಮಾಲಕರು, ನಮ್ಮ ಕಟ್ಟಡದ ಎಲ್ಲ ಜನರು ಸೇರಿಕೊಂಡು ನಮ್ಮಿಂದ ಆಗತಕ್ಕಂತಹ ಸೇವೆಯನ್ನು ಮಾಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಕಟ್ಟಡದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಮುದಾಯದವರನ್ನು ಕೂಡ ಒಂದುಗೂಡಿಕೊಂಡು ಹೋಗತಕ್ಕಂತಹ ಸನ್ನಿವೇಶ ನಿಜವಾಗಿ ಅರ್ಥಪೂರ್ಣವಾಗಿ ಮಾನವ ಧರ್ಮವಾಗಿ ಹುಟ್ಟಿ ನಾವು ಅದನ್ನು ಪಾಲನೆ ಮಾಡಿಕೊಂಡು ಬರಬೇಕನ್ನತಕ್ಕಂಥ ವಿಚಾರ ಹೇಳೋದ್ರೊಂದಿಗೆ ಈ ಒಂದು ಸಮಾರಂಭದಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ವ್ಯಾಪಾರದ ಹನೀಫನಾಕ ಮತ್ತು ಅವರ ತಂಡಕ್ಕೆ ಈ ಒಂದು ಯಶಸ್ಸು ಕಾಣಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.
ಬಹಳ ಚುಟುಕಾಗಿ ಶುಭ ಹಾರೈಕೆ ಮಾತುಗಳನ್ನಾಡಿದ್ದಾರೆ. ಜನಾಬ್ ನಾಸಿರ್ ಅಹಮದ್ ಸಾಮಾಣಿಗೆ ಅವರು, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷೀಯ ಮಾತುಗಳಾಗಿ ಜನಾಬ್ ಮಹಮ್ಮದ್ ಕುಂಜಿಯವರು, ಮಹಮ್ಮದ್ ಹನೀಫ್ರವರ ವ್ಯಾಪಾರವನ್ನು ಅತ್ಯಂತ ನಿಕಟ ಸನಿಹದಿಂದ ಕಂಡವರು, ಇದೀಗ ಅವರಿಂದ ಶುಭಾಶೀರ್ವಾದದ ಮಾತುಗಳು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಹೊಸ ತಲೆಮಾರಿಗೆ ಅಗತ್ಯ ಇರುವ, ಹೊಸ ತಲೆಮಾರು ಬಯಸುವ ಒಳ್ಳೆಯ, ಅವರಿಗೆ ಬೇಕಾದ ರೀತಿಯ ಆಹಾರಗಳನ್ನು ಒದಗಿಸುವಂತಹ ಒಂದು ಉದ್ಯಮ ಇವತ್ತು ಮೊಹಮ್ಮದ್ ಹನೀಫ್ರವರು ಆರಂಭಿಸಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಈ ಉದ್ಯಮದಲ್ಲಿ ಬರ್ಕತ್ ಮಾಡಲಿ ಅಂತ ಪ್ರಾರ್ಥಿಸುವುದರ ಜೊತೆಗೆ, ವ್ಯಾಪಾರದಲ್ಲಿ ಸೋಲು ಗೆಲುವುಗಳೆಲ್ಲ ಸಾಮಾನ್ಯ. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ಮನುಷ್ಯನ ಅತ್ಯಂತ ಒಳ್ಳೆಯ ಸಂಪಾದನೆ ವ್ಯಾಪಾರದಿಂದ ಗಳಿಸುವ ಸಂಪಾದನೆ ಅಂತ. ವ್ಯಾಪಾರದ ಸಂಪಾದನೆ ಬಹಳ ಶ್ರೇಷ್ಠ ಸಂಪಾದನೆ ಅಂತ ಹೇಳಿದರು ಪ್ರವಾದಿಯವರು. ಆದ್ದರಿಂದ ಏಳು ಬೀಳುಗಳ ಮಧ್ಯೆ ಕೂಡ ಹನೀಫ್ರವರು ಮತ್ತೆ ವ್ಯಾಪಾರದ ಮೂಲಕ ಸಂಪಾದಿಸುವ ಒಂದು ದಾರಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅಲ್ಲಾಹು ಅವರಿಗೆ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸೋಣ. ಅದರ ಜೊತೆಗೆ ಇವತ್ತು ನಮಗೆಲ್ಲ ಗೊತ್ತಿದೆ, ಮನುಷ್ಯನ ಎಲ್ಲ ರೋಗಗಳಿಗೆ ಕಾರಣ ಅವನ ಫುಡ್ ಸಿಸ್ಟಮ್ ಅಂತ ಹೇಳಲಾಗುತ್ತದೆ. ನಿಮ್ಮ ಫುಡ್ ಸಿಸ್ಟಮ್ ಸರಿ ಇದ್ದರೆ 10 ಹಲವು ರೋಗಗಳಿಂದ ನಿಮಗೆ ಮುಕ್ತಿ ಸಿಗ್ತದೆ ಅಂತ. ಈ ವಿಷಯವನ್ನು ಈ ಉದ್ಯಮ ನಡೆಸುವ ಹನೀಫ್ರವರು ಗಮನದಲ್ಲಿಡಬೇಕು. ಜನರಿಗೆ ಒಳ್ಳೆಯ ಆಹಾರ, ಯಾಕೆಂದರೆ ಅದು ಯಾವುದೋ ವಸ್ತು ಪರ್ಚೇಸ್ ಮಾಡಿದ ಹಾಗೆ ಅಲ್ಲ ಹೋಟೆಲ್ನಲ್ಲಿ ಹೋಗಿ ಊಟ ಮಾಡುವುದಂದರೆ, ಅದು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ಆಹಾರದಲ್ಲಿ ಅದರ ಸ್ಟ್ಯಾಂಡರ್ಡ್ ಕಡಿಮೆಯಾಗದೆ, ಯಾವ ರೀತಿಯಲ್ಲೂ ಕೂಡ ಮನುಷ್ಯನ ಆರೋಗ್ಯ ಕೆಟ್ಟು ಹೋಗದ ರೀತಿಯಲ್ಲಿ ಅತ್ಯಂತ ಒಳ್ಳೆಯ ಪ್ರಸಾದ್ ರೈ ಅವರು ಹೇಳಿದ ಹಾಗೆ ಶುಚಿತ್ವ, ಆತಿಥ್ಯ, ಇದೆಲ್ಲದಕ್ಕೂ ಹೆಚ್ಚಿನ ಗಮನವನ್ನು ಕೊಡುವುದಾದರೆ, ಎಲ್ಲಿ ನಾವು ಒಳ್ಳೆಯವರಾಗಿರ್ತೇವೆ, ಯಾವಾಗ ನಮ್ಮ ಮನಸ್ಸು ಸ್ವಚ್ಛ ಆಗಿರುತ್ತದೆ, ಆವಾಗ ಅದರಲ್ಲಿ ದೇವನ ಅಲ್ಲಾಹನ ಬರ್ಕತ್ ಅಂತ ಒಂದು ಖಂಡಿತ ಇದೆ. ಈ ನಿಟ್ಟಿನಲ್ಲಿ ಮೊಹಮ್ಮದ್ ಹನೀಫ್ರವರ ಈ ವ್ಯಾಪಾರದಲ್ಲಿ ಅಲ್ಲಾಹು ಬರ್ಕತ್ ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ, ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಬಹಳ ಸುಂದರವಾಗಿ ಅರ್ಥಗರ್ಭಿತವಾದ ಮಾತುಗಳ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮುಕ್ತಾಯದ ಅಂಚನ್ನು ನೀಡಿದ್ದಾರೆ ಜನಾಬ್ ಮಹಮ್ಮದ್ ಕುಂಜಿಯವರು. ವ್ಯಾಪಾರ ಅಂತ ಹೇಳಿದರೆ, ಅದರಲ್ಲೂ ಹೋಟೆಲ್ ಉದ್ಯಮ ಅಂತ ಹೇಳಿದರೆ ನಮ್ಮ ಆ ಒಂದು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಉದ್ಯಮ, ಅದನ್ನು ಕೆಡದಂತೆ, ಅಂದರೆ ಅಷ್ಟು ನಿಷ್ಠೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಆ ಒಂದು ವ್ಯಾಪಾರ ಧರ್ಮಕ್ಕಿಂತಲೂ ಮಿಗಿಲಾಗಿ ಮಾನವ ಧರ್ಮವನ್ನು ಪಾಲಿಸಿಕೊಂಡು ಅವರು ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಲಿ ಎನ್ನುವಂತಹ ಹಾರೈಕೆ. ಈ ಹಾರೈಕೆಗೆ ಎಲ್ಲರೂ ಜತೆಯಾಗುತ್ತಾ ಮಹಮ್ಮದ್ ಹನೀಫ್ರವರ ಸಾಧನೆಯ ಮೆಟ್ಟಿಲು ಇಂದು 6 ಕೇಂದ್ರಗಳಾಗಿ ದೋಸಾ ಪಾಯಿಂಟ್, ಮಂಗಳೂರು ದರ್ಬಾರ್, ತಂದೂರು ಸ್ಟ್ರೀಟ್, ಡಾಂಗ್ರಿ ಸ್ಟ್ರೀಟ್, ಚಾಯ್ ವಾಲಾ, ಫುಡ್ ನೆಸ್ಟ್ ರೆಸ್ಟೋರೆಂಟ್ ಮತ್ತು ಪಿಜ್ಜೇರಿಯಾ ಎನ್ನುವಂತಹ 6 ಕವಲುಗಳಾಗಿ ತೊಕ್ಕೋಟಿನ ಹೃದಯ ಭಾಗದಲ್ಲಿ ನಮಗಾಗಿ ತೆರೆದುಕೊಂಡಿದೆ. ಇದು ಅತ್ಯಂತ ವಿಶಾಲವಾಗಿ ಬೆಳೆಯಲಿ. ಈ ವಿಶಾಲವಾಗಿ ಬೆಳೆಯುವುದರಲ್ಲಿ ನಮ್ಮೆಲ್ಲರ ಕೊಡುಗೆ ಇರಲಿ. ನಮ್ಮ ಕೊಡುಗೆಯನ್ನು, ನಮ್ಮ ಪ್ರೀತಿ ವಿಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಮಹಮ್ಮದ್ ಹನೀಫ್ರವರು ಮತ್ತು ಅವರ ಬಳಗವು ಸಫಲವಾಗಲಿ ಅಂತ ಹೇಳಿಕೊಳ್ಳುತ್ತಾ, ಮಹಮ್ಮದ್ ಹನೀಫ್ರವರ ಈ ಸಾಧನೆಗಾಗಿ ಎಲ್ಲರೂ ಒಮ್ಮೆ ಕೈ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರ ವ್ಯಾಪಾರ ಮತ್ತಷ್ಟು ಇಮ್ಮಡಿಯಾಗಿ, ಮುಮ್ಮಡಿಯಾಗಿ, 100 ಮಡಿಯಾಗಿ ಬೆಳೆಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತಹ ಬಹುಮಾನ್ಯ ಮೌಲಾನಾ ಯಾಹ್ಯಾ ತಂಗಳ್ ಮದನಿಯವರು, ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ರವರು, ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರು, ವಂದನೀಯ ಫಾದರ್ ರೂಪೇಶ್ ಮಾರ್ತಾ ಹಾಗೂ ಬಹುಮಾನ್ಯ ಮೌಲಾನಾ MP ಮೊಹಮ್ಮದ್ ಸಾದಿಯವರು, ಬಹುಮಾನ್ಯ ಜನಾಬ್ ಮಹಮ್ಮದ್ ಕುಂಜಿ, ಈ 6 ಕೇಂದ್ರಗಳನ್ನು ಉದ್ಘಾಟಿಸಿದಂತಹ 6 ಅತಿಥಿ ಗಣ್ಯರಿಗೆ ಮಹಮ್ಮದ್ ಹನೀಫ್ ಮತ್ತು ಅವರ ಬಳಗದವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ, ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅತಿಥಿಗಳಾಗಿ ಬಂದು ನಮಗೆ ಸಹಕಾರ ನೀಡಿದಂತಹ ಜನಾಬ್ ಅಬ್ದುಲ್ ಕರೀಂ ರವರು, ಜನಾಬ್ ನಾಸಿರ್ ಅಹಮದ್ ಸಾಮಾಣಿಗೆ, ಜನಾಬ್ ಅಬ್ದುಲ್ ರಾಶಿದ್, ಹಾಗೆ UH ಹಸನಾರ್, ಜನಾಬ್ ಅಬ್ದುಲ್ ಬಶೀರ್, ಇವರೆಲ್ಲರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ
ಹನೀಫ್ರವರ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಅವರ ಆತ್ಮೀಯ ಬಂಧುಗಳು, ಗ್ರಾಹಕ ಬಂಧುಗಳು ಎಲ್ಲರಿಗೂ ಮಗದೊಮ್ಮೆ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸ್ತಾ ಅವರ ವ್ಯಾಪಾರ ಉದ್ಯಮ ಮತ್ತಷ್ಟು ಬೆಳೆಯಲು ಎಲ್ಲರೂ ಸೇರಿಕೊಳ್ಳೋಣ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು. ಬಹಳ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹಳ ಉತ್ತಮವಾದ ಮಾತು, ಮನಸ್ಸು ಮುಟ್ಟುವಂತಹ ಮಾತುಗಾರಿಕೆ ಮೂಲಕ ನಮ್ಮೆಲ್ಲರನ್ನ ಸ್ವಾಗತಿಸಿ ಅಭಿನಂದಿಸಿರ್ತಕ್ಕಂಥ ಹೊಸಕುರ್ಲ ತಂಡದ ವಿದ್ಯಾಧರ್ ಶೆಟ್ಟಿಯವರಿಗೂ ಅವರ ತಂಡಕ್ಕೂ ನಮ್ಮ ಈ 2 ಕಟ್ಟಡ ಮತ್ತು ಈ ಒಂದು ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ನ ಮಾಲಕರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸುವ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೂಟದಲ್ಲಿ ಸಿಗುವ ಹಾಗೆ ಮಾಡುವ ಒಂದು ಪ್ರಯತ್ನ ಮಾಡಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಎಲ್ಲ ನನಗೆ ಬೇಕಂತ ನಾನು ಕೇಳಿಕೊಳ್ತೀನಿ. ತಿಂಡಿಯಲ್ಲಿ ನಮ್ಮ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಇದು ಕೊಟ್ಟಿದ್ದೇವೆ ಹೋಟೆಲ್ಗೆ. ಅದರಲ್ಲೆಲ್ಲ ಮಟನ್, ಚಿಕನ್, ಫಿಶ್ ಇದೆ, ಅದು ಫ್ಯಾಮಿಲಿಯಲ್ಲಿ ಬರ್ಬೋದು. ಇನ್ನೊಂದರಲ್ಲಿ ಒಂದು ತಂದೂರ್ ಸ್ಟ್ರೀಟ್ ಅಂತ ಹಾಕಿದ್ದೇವೆ, ಅದರಲ್ಲಿ ಚಿಕನ್ ಅಲ್ಫಾಮ್, ಫ್ಯಾಟ್ ಶೋರ್ಮ ಅದೆಲ್ಲ ಬರ್ತದೆ. ಇನ್ನೊಂದರಲ್ಲಿ ಚಾಯ್ವಲ್ ಅಂತ ಇದೆ, ಅದರಲ್ಲಿ ನಮಗೆ ತಂದೂರಿ ಚಾಯ್ ಬರ್ತದೆ, ಅದಲ್ಲದೆ ಎಫಲ್ಸ್ ಬರ್ತದೆ, ಮತ್ತು ಟ್ಯಾಕೋಸ್ ಐಟಮ್ಸ್ ಎಲ್ಲ ಬರ್ತದೆ ಅದರಲ್ಲಿ. ಇನ್ನೊಂದು ಡೋಂಗ್ರಿ ಸ್ಟ್ರೀಟ್ ಅಂತ ಬರ್ತದೆ, ಅದರಲ್ಲಿ ಡೋಂಗ್ರಿ ಸ್ಟ್ರೀಟಲ್ಲಿ ನಮಗೆ ಅಂದರೆ ಬಾಂಬೆಗೆ ಹೋಗ್ಬೇಕಂತಿಲ್ಲ, ಇಲ್ಲಿ ಕೆಲವು ಕೀಮಾ, ಪಾಯ, ಸೂಪ್ ಆ ಥರ ಎಲ್ಲ ಬರ್ತದೆ. ಹೇಗೆ ನೆಕ್ಸ್ಟ್ ಫುಡ್ ನೆಸ್ಟ್ ಅಂತ ಅಂದರೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಗ್ರಾಹಕರಿಗೆ ಕೊಡುವಂಥ ಒಂದು ಐಡಿಯಾ. ಅದು ಗಂಜಿ ಊಟ ಆಗಲಿ ಯಾವುದಾದ್ರೂ ಅದೇ ಥರ. ಇನ್ನೊಂದು ಆ ಕಡೆ ಒಂದು ಪಿಜ್ಜಾರಿ ಅಂತ ಆಗಿದ್ದೇನೆ, ಅದರಲ್ಲಿ ಮಾಮಾಸ್, ಬರ್ಗರ್ಸ್, ಪಿಜ್ಜಾಸ್, ಇನ್ನಿತರ ಐಟಮ್. ಇನ್ನೊಂದು ಕಡೆ ಲಸ್ಸಿ, ಜ್ಯೂಸ್, ಈ ಥರ ಐಸ್ ಕ್ರೀಮ್ ಎಲ್ಲ ಒಂದೇ ಕಡೆಯಲ್ಲಿ ಇದರಲ್ಲಿ ಕೊಡುವಂಥ ನನ್ನ ಒಂದು ಕನಸಿತ್ತು. ಅದನ್ನು ನಾನು ಮಾಡಿದ್ದೇನೆ. ಅಲ್ಲಾಹನು ಅನುಗ್ರಹಿಸಲ್ಲ ಅಂತ ಕೇಳ್ಕೊಳ್ತೇನೆ. ಮತ್ತು ಜನರ ಆಶೀರ್ವಾದ ಬೇಕು ಅಷ್ಟೇ. ಮೊದಲ ಬಾರಿ ಇದೊಂದು ಸೆಟಪ್. ಆಮೇಲೆ ಇನ್ನೇನು ಮಾಡ್ತಾ ಇರ್ತಾರೆ. ಆದರೆ ಫಸ್ಟು ನನ್ನ ಒಂದು ಇದಿತ್ತು ಹೀಗೆ ಮಾಡಬೇಕಂತ. ಇದು ಮೋರ್ ದೆನ್ ನಾವು ಮೊದಲೊಂದು 5 ವರ್ಷ ಮೊದಲು ಪ್ಲಾನಿಂಗ್ ಮಾಡಿರೋದು. ಈಗ ದೇವರು ಅದನ್ನು ಪೂರ್ತಿ ಮಾಡಿದ್ದಾನೆ. ನಮಗೆ ಶುಭಾರಂಭ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿಕೊಟ್ಟವ್ರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಅವರಿಗೆ ಸ್ವಾಗತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಅವರ ಕೆಲಸ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು. ಜನರಿಗೆ ಏನಂದರೆ ಜನರಿಗೆ ಇವತ್ತು ಈ ಒಂದು ಒಂದು ತಂದೂರಿ ಸ್ಟ್ರೀಟ್ ಬರ್ತಾರೆ, ಅದರಲ್ಲಿ ನಾಳೆ ಪಿಜ್ಜಾರಿಗೆ ಬರ್ತಾರೆ. ಹೀಗೆ ಒಂದೊಂದು ಕಾನ್ಸೆಪ್ಟಲ್ಲಿ ಒಂದು ಫ್ಯಾಮಿಲಿಯಲ್ಲಿ 4 ಜನ ಬರುವಾಗ 4 ಇದರಲ್ಲಿ ಬರ್ತಾರೆ. ಅಂದರೆ ಮಕ್ಕಳಿಗೆ ಒಂದು ಮಾಮಸ್ ಬೇಕಾಗ್ತದೆ, ಇಲ್ಲಾಂದ್ರೆ ಬರ್ಗರ್ ಬೇಕಾಗ್ತದೆ, ಇಲ್ಲೊಂದು ಪಿಜ್ಜಾ ಬೇಕಾಗ್ತದೆ, ಇಲ್ಲ ಟ್ಯಾಟರ್ ಐಟಮ್ಸ್ ಬೇಕಾಗ್ತದೆ. ಇನ್ನು ಯಾವುದು ಒಬ್ಬರಿಗೆ ಫ್ಯಾಮಿಲಿಯಾಗಿ ತಿನ್ನುವಾಗ ಒಂದು ಬಿರಿಯಾನಿ ಬೇಕಾಗ್ತದೆ. ಅದೇ ಅವರವ್ರ ಸೆಕ್ಷನ್ಗೆ ಹೋಗ್ಬೋದು, ಯಾವುದು ಬೇಕು ಆ ಸೆಕ್ಷನ್ಗೆ. ಮಕ್ಕಳಿಂದ ಏಜ್ ಅವ್ರಿಗೆ ಥರ ಒಂದೊಂದು ಐಟಮ್ಸ್ ಹಾಕಿದ್ದಾರೆ. ಎಲ್ಲರೂ ಅದರಾದ್ರೆ ಇದಕ್ಕೆ ಹೋಗ್ಬೋದು. ಎಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಎಲ್ಲರೂ ನಮ್ಮ ಈ ಇದಕ್ಕೆ ಎಲ್ಲರೂ ಬಂದಿದ್ದವರಿಗೆ ಎಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಮುಂದೆ ನಮಗೆ ಅವರೆಲ್ಲರ ಸಹಕಾರ ನಮಗೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದೇನೆ. 20 ವರ್ಷದಲ್ಲಿ ನನ್ನ ಈಗ ಸಹಕಾರ ಮಾಡಿದಂಥ ನನ್ನ ಎಲ್ಲ ಗ್ರಾಹಕರಿಗೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಹಾಗೆ ಅವರು ಇನ್ನು ಮುಂದೆ ಅವರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ ಅಂತ ನಾನು ಕೇಳ್ಕೊಳ್ತೇನೆ. ಅಂದರೆ ಅವರ ಸಹಕಾರದಿಂದಲೇ ನಾನು ಬಂದಿರೋದು. ಅದಕ್ಕೋಸ್ಕರ ಇನ್ನು ಮುಂದೆ ಅವರ ಸಹಕಾರವನ್ನು ಕೇಳ್ತಾ ಇದ್ದೇನೆ.